ನಮಸ್ಕಾರ ವೀಕ್ಷಕರೇ, ವಿ4 ನ್ಯೂಸ್ಗೆ ಸ್ವಾಗತ. ತರ್ಕ ಮತ್ತು ಅಥವಾ ಒಂದು ವಿಮರ್ಶೆಗೆ ಒಳಪಡುವಂತಹ ವಿಚಾರವನ್ನು ನಾವು ಡೈಲಿ ಸುದ್ದಿಗೊಂದು ಗುದ್ದು ವಿಶೇಷ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೇವೆ. ಇವತ್ತಿನ ಸುದ್ದಿಗೊಂದು ಗುದ್ದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿ4 ನ್ಯೂಸ್ನ ಸುದ್ದಿ ಸಂಪಾದಕರಾದಂಥ ಆರ್ಯ ಲೋಹಾನಿ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಂದಿನಂತೆ ನಾವು ಮೊದಲಿಗೆ ಒಂದು ಸಮಸ್ಯೆ ನ್ಯೂಸ್ ಇದೆ. ಮಂಗಳೂರಿನಲ್ಲಿ ಸಮಸ್ಯೆ ಆಗಿರುವಂತಹ ವಿಚಾರ, ಕುದ್ರೋಳಿ ಬಳಿ ಅಳಕ್ಕೆ ಬ್ರಿಡ್ಜ್ ಆರಂಭ ಆಗುವ ಮೊದಲು ಜನರಿಗೆ ಅದು ಸಮಸ್ಯೆ ಆಗಿತ್ತು. ಆರಂಭ ಆಗಲಿಲ್ಲ ಅನ್ನುವಂಥದ್ದು ಈಗ ಆರಂಭ ಆಗಿ ಅದು ಉದ್ಘಾಟನೆ ಸಮಯದಲ್ಲಿ ಮೀನಾವೇಶವನ್ನು ಎಣಿಸ್ತಾ ಇದೆ. ಇದು ಉದ್ಘಾಟನೆಗೊಳ್ಳಿಕ್ಕೂ ಒಂದು ಸಮಸ್ಯೆ ಈಗ ಎದುರಾಗ್ತಿದೆ. ಅದು ಏನು ಸಮಸ್ಯೆ ಅಂತ ನೋಡ್ಕೊಂಬರೋಣ. ಇದು ಮಂಗಳೂರಿನ ಕುದ್ರೋಳಿಯ ಅಳಕೆ ಬ್ರಿಡ್ಜ್. ಇಲ್ಲಿ ಏನು ಬ್ರಿಡ್ಜ್ ಕಾಮಗಾರಿ ಕಂಪ್ಲೀಟ್ ಆಗ್ತಾ ಇದೆ, ಆದ್ರೆ ರಸ್ತೆ ನಿಧಾನ ಕಾಮಗಾರಿಯಿಂದಾಗಿ ಬ್ರಿಡ್ಜ್ ನಲ್ಲಿ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಅದು ಕೂಡ ಇಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಅವ್ಯವಸ್ಥೆ. ಕಳೆದ 6 ತಿಂಗಳಿಂದ ಇಲ್ಲಿ ಬ್ರಿಡ್ಜ್ ಕಾಮಗಾರಿ ನಡೆಯುತ್ತಿದೆ. ಇದೀಗ ಮುಕ್ತಾಯ ಹಂತದಲ್ಲಿದ್ರೂ ರಸ್ತೆ ಕಾಮಗಾರಿ ಆರಂಭವಾಗಿದ್ದು, ಆದರೆ ಸಮೀಪದಲ್ಲಿರುವ ಮನೆ ಅಂಗಡಿಯವರು ಜಾಗ ಬಿಡದೇ ಇರುವುದರಿಂದ ರಸ್ತೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದೆ. ಇನ್ನು ಈ ರಸ್ತೆ ಕಾಮಗಾರಿಯಿಂದ ಇಲ್ಲಿನ ನಿವಾಸಿಗಳು ತೀವ್ರ ತೊಂದರೆ ಅನುಭವಿಸಬೇಕಾಗಿದೆ. ಮೇ ಎಂಡೊಳಗೆ ಬಿಟ್ಕೊಡ್ತಾರೆ ಅಂತ ಹೇಳಿ ಈಗ ಬ್ರಿಡ್ಜ್ ಪೂರ್ತಿ ಆದರೂ ಜನರಿಗೆ ಸಮಸ್ಯೆ ನೀಡಿದ್ದಿಲ್ಲ. ರೋಡ್ ಕರೆಕ್ಟ್ ಆಗಲಿಲ್ಲ. ಇಲ್ಲಿ ಜನರು ಎಷ್ಟೋ ಜನರಲ್ಲಿ ಬಿದ್ದಿರೋದು ಇಲ್ಲಿ ಈ ಸಮಸ್ಯೆಯಿಂದಾಗಿ. ಮಳೆಗಾಲ ಮೊನ್ನೆ ನೆರೆ ಎಲ್ಲ ಬಂತು. ಇಲ್ಲಿ ಇದಕ್ಕೆ ಸಂಬಂಧಪಟ್ಟದ ಮೇಲೆ ಕ್ರಮ ಕೈಗೊಳ್ಳಬೇಕು ಇದೆ. ಜನರಿಗೆ ಓಡಾಡಲಿಕ್ಕೆ ಇಲ್ಲಿ ಇಷ್ಟು ಮನೆಗಳಿವೆ, ಓಡಾಡಲಿಕ್ಕೆ ಆಗ್ತಾಯಿಲ್ಲ. ಇಲ್ಲೆಲ್ಲ ಅರ್ಧ ಮಾಡಿಟ್ಟಿದ್ದಾರಲ್ಲ, ಎಲ್ಲ ಪೂರ್ತಿ ಮಾಡೋದಿಲ್ಲ. ಇನ್ನೂ ಕೂಡ ಅದರ ಮೇಲೆ ಯಾರು ಕ್ರಮ ಕೈಗೊಳ್ತಾ ಇಲ್ಲ ಸಂಬಂಧಪಟ್ಟ ನಗರ ಪಾಲಿಕೆ. ಈಗಾಗಲೇ ಮೇಯರ್ ಅಧಿಕಾರಿ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಸ್ತೆ ಸಮಸ್ಯೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಲಾಗಿದೆ. ಈ ಸಂಬಂಧ ಸ್ಥಳೀಯ ನಿವಾಸಿಗಳಿಗೆ ಪರಿಹಾರ ನೀಡಲು ಪಾಲಿಕೆ ಈಗಾಗಲೇ ಮುಂದಾಗಿದೆ. ಆದಷ್ಟು ಬೇಗ ರಸ್ತೆ ಸಮಸ್ಯೆಯನ್ನ ಪರಿಹಾರ ಮಾಡಲಾಗುವುದೆಂದು ಮೇಯರ್ ಭಾಸ್ಕರ್ ಕೆ ಹೇಳಿದ್ರು. ಅಳಕೆ ಬ್ರಿಡ್ಜ್ನ ಹತ್ರ ಒಂದು ಗೂಡಂಗಡಿ ಇದೆ. ಅದು ಮುಂಚಿಂದ ಅಲ್ಲೇ ಇದ್ದು ಈಗ ಅದಕ್ಕೆ ಹತ್ರವೇ ಬ್ರಿಡ್ಜ್ ಹತ್ರ ಒಂದು ಅರ್ಧ ಸೆನ್ಸ್ ಜಾಗ ಇದೆ. ಅಲ್ಲಿ ಅವರಿಗೆ ಶಿಫ್ಟ್ ಮಾಡಲಿಕ್ಕೆ ನಾವು ಈಗ ಸರ್ಕಾರಿ ಜಾಗದಲ್ಲಿ ನಾವು ಪರ್ಮಿಷನ್ ಹೇಳಿದ್ದೀವಿ ಅವರಿಗೆ. ಮತ್ತು ಇನ್ನೊಂದು ಆ ಕಾಂಪೌಂಡ್ ವಾಲ್ನ ಬಗ್ಗೆ, ಮನೆಯ ಒಂದು ರಸ್ತೆ ಹತ್ರ ಒಂದು ಮನೆ ಇದೆ, ಅದನ್ನು ಕಾಂಪೌಂಡ್ ವಾಲ್ ಬಿಟ್ಟು ಕೊಡಲಿಕ್ಕೆ ಅವರಿಗೆ ನಾವು ಪರ್ಮಿಷನ್ ಕೊಡಲಿಕ್ಕೆ ಹೇಳಿದ್ದೀವಿ. ಅದು ಈಗಾಗಲೇ ಆಗಿರಬೇಕು. ಒಟ್ಟಿನಲ್ಲಿ ಕಳೆದ ಹಲವಾರು ತಿಂಗಳಿಂದ ಜನರ ಬಹುದಿನದ ಸಮಸ್ಯೆಗೆ ಮುಕ್ತಿ ಸಿಗುವಂತಾಗಲಿ ಎಂಬುದೇ ನಮ್ಮ ಆಶಯ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು. ಹೌದು ಸರ್, ಮಂಗಳೂರಿನ ಕುದ್ರೋಳಿ ಬಳಿ ಆಗಿರುವಂತಹ ಸಮಸ್ಯೆ ಅದೆಷ್ಟೋ ಪ್ರವಾಸಿಗರು ಮತ್ತು ಬಂದರಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ ಈಗ ಬ್ರಿಡ್ಜ್ ಕಾಮಗಾರಿ ಆಗಿದೆ. ಯಾಕೆ ಸರ್ ಈ ಸಮಸ್ಯೆ ಏನಿದೆ? ನೋಡಿ, ತಾಂತ್ರಿಕ ಸಮಸ್ಯೆಗಳು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಆಗುವಾಗ ಸಾರ್ವಜನಿಕರಿಂದ ಕೆಲವು ಸಮಸ್ಯೆಗಳು ಬರ್ತವೆ ಮತ್ತು ಅದನ್ನು ನಿರ್ಲಕ್ಷ್ಯ ವಹಿಸುವ ಕೆಲವು ಅಧಿಕಾರಿಗಳು ಮತ್ತು ಅಧಿಕಾರಿ ವರ್ಗ ಮತ್ತು ಆಡಳಿತಗಾರರು ಅಂದರೆ ನಾವು ಜನಪ್ರತಿನಿಧಿಗಳು ಅವರಿಂದ ಸಮಸ್ಯೆ ಬರ್ತದೆ. ಸೊ ಅಂಥ ಎಲ್ಲ ಸಮಸ್ಯೆಗಳು ಈ ಅಳಕೆ ಬ್ರಿಡ್ಜ್ನಲ್ಲಿ ಕಾಣ್ಬೋದು. ಇದು ಅಂದರೆ ನೀವು ಅಳಕೆ ಬ್ರಿಡ್ಜ್ ಅಂದರೆ ಇದು ಹೇಳುವುದಾದರೆ ಮುಖ್ಯವಾಗಿ ಇದನ್ನು ಬಂದರಿಗೆ ಬರುವ ಅಂದರೆ ಬಂದರ್ ಮತ್ತು ಮಾರ್ಕೆಟಿಗೆ ಬರುವ ಮಂಗಳೂರು ಸೆಂಟ್ರಲ್ ಮಾರ್ಕೆಟಿಗೆ ಬರುವ ಇದು ಬೆಳಿಗ್ಗೆ ಓಡಾಡುವ ವಾಹನಗಳು, ಇಲ್ಲಿ ಲಾರಿಗಳು ಮುಖ್ಯವಾಗಿ ಅಂದರೆ ಇಲ್ಲಿ ಸರಕು ಸಾಗಾಟದ ಲಾರಿಗಳು ಸಂಪರ್ಕಿಸುವ ಪ್ರಮುಖ ರಸ್ತೆ ಇದಾಗಿರ್ತದೆ. ಸೊ ಅದರಿಂದ ಇದು ಅಂದರೆ ನಿಮಗೆ ಎಷ್ಟು ಪ್ರಾಮುಖ್ಯವಾದ ಮುಖ್ಯ ರಸ್ತೆಗೆ, ಮಂಗಳೂರಿನ ಮುಖ್ಯ ರಸ್ತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅಷ್ಟೇ ಪ್ರಾಮುಖ್ಯವಾದ ರಸ್ತೆ ಇದು ಕೂಡ ಹೌದು. ಆದರೆ ಇದು ಮಂಗಳೂರಿನ ಬಂದರು ಎಷ್ಟು ಹಳೆಯ ಅದರ ಬಳಕೆ ಕೂಡ, ಈ ರಸ್ತೆಯ ಬಳಕೆ ಕೂಡ ಅಷ್ಟೇ ಹಳೆಯದಾಗಿದೆ. ಆದರೆ ಇದರ ಅಭಿವೃದ್ಧಿ ಕಾರ್ಯ ಮಾತ್ರ ಇತ್ತೀಚೆಗೆ ನಡೀತಾ ಇರೋದು. ಇತ್ತೀಚಿನ ಒಂದು 10 ವರ್ಷಗಳಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಇಲ್ಲಿ ರಸ್ತೆ ಕಾಂಕ್ರೀಟ್ ರಸ್ತೆ ಆಗಿದೆ, ಅದು ಸಮಾಧಾನ ಸಂಗತಿ. ಕಾಂಕ್ರೀಟ್ ರಸ್ತೆ ಮಾಡಲಿಕ್ಕೆ ಎಷ್ಟು ಸಮಸ್ಯೆ ಆಗಿದ್ದಾವೆ ಅದನ್ನು ಮತ್ತೆ ಸಪರೇಟ್ ಆಗಿ ಇಡೋದು, ಅದು ಒಟ್ಟು ಕಾಂಕ್ರೀಟ್ ರಸ್ತೆ ಆಗಿದೆ. ಆದರೆ ಮುಖ್ಯವಾದ ಒಂದು ಬ್ರಿಡ್ಜ್ ಆಗಬೇಕಿತ್ತು.
ಸೊ ಅದಕ್ಕಾಗಿ ಒಂದಿಷ್ಟು ಸಮಯ ಕಳೆಯಲಾಯಿತು. ಈ ಬ್ರಿಡ್ಜ್ ಆರಂಭಕ್ಕೆ ಅಂದರೆ 6 ತಿಂಗಳು, ನಾವು 6 ತಿಂಗಳಲ್ಲಿ 50 ಮಹಡಿಯ ಬಿಲ್ಡಿಂಗ್ ಅನ್ನೇ ಕಟ್ಟಿ ತೋರಿಸಿದಂತಹ ಉದಾಹರಣೆಗಳು ನಮ್ಮ ಎದುರುಗಡೆ ಇದ್ದಾವೆ. ಆದರೆ ಒಂದು ಸಾಮಾನ್ಯ ಬ್ರಿಡ್ಜ್ ಕಟ್ಟಲಿಕ್ಕೆ, ಅದು ಕೂಡ 40 ಫೀಟ್ ಅಗಲದ ಒಂದು ಬ್ರಿಡ್ಜ್ ಕಟ್ಟಲಿಕ್ಕೆ ನಮಗೆ 6 ತಿಂಗಳು ಸಾಕಾಗುವುದಿಲ್ಲ. ಹೌದು ಸರ್, ನಿಜವಾಗಿ ಅದೇ ಕೇಳುವಂಥದ್ದು. ಇದರಲ್ಲಿ ಸಮಸ್ಯೆ ಅಂದ್ರೆ ಇಂಜಿನಿಯರ್ಗಳ ಸಮಸ್ಯೆ ಅಥವಾ ಅಧಿಕಾರಿಗಳ ಸಮಸ್ಯೆ ಅಲ್ಲ, ಏನಾದ್ರೂ ಇಲ್ಲಿ ಎಲ್ಲರ ಅಡಚಣೆ ಉಂಟಾಯ್ತಾ? ಇದು ಎಲ್ಲರ ಸಮಸ್ಯೆ ಅಂತ ಅಂದ್ರೆ ಮುಖ್ಯವಾಗಿ ನಾವು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾದ್ರೆ, ಮುಖ್ಯವಾಗಿ ರಸ್ತೆ ವಿಸ್ತರಣೆ ಅಥವಾ ಬ್ರಿಡ್ಜ್ನಂಥ ಕಾರ್ಯಗಳು ಮಾಡುವಾಗ ಅಕ್ವೇರ್ ಅಂದ್ರೆ ಈ ಭೂ ಸ್ವಾಧೀನಪಡಿಸಿಕೊಳ್ಳುವ ಅಂದ್ರೆ ಖಾಸಗಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ನಡೀತದೆ. ಅಂದ್ರೆ ಯಾರ ಪಕ್ಕದಲ್ಲಿ ಜಮೀನು ಬಿಟ್ಟು ಕೊಟ್ಟರೆ ಮಾತ್ರ ಅಭಿವೃದ್ಧಿ ಕಾರ್ಯಗಳು ಸಹಜವಾಗ್ತದೆ. ಸೊ ಅಂತ ಸಮಯದಲ್ಲಿ ಯಾರಾದ್ರೂ ಒಂದಿಷ್ಟು ಜಮೀನು ಬಿಟ್ಟು ಕೊಡ್ತಾರಂತಾದ್ರೆ ಅವರಿಗೆ ಪರಿಹಾರ ಕೊಡುವ ಮತ್ತು ಒಂದಿಷ್ಟು ಸೌಲಭ್ಯ ಕೊಡುವ ಪ್ರಕ್ರಿಯೆಗಳು ಆಡಳಿತದಿಂದ, ಮುಖ್ಯವಾಗಿ ಸ್ಥಳೀಯ ಆಡಳಿತದಿಂದ ಆಗಬೇಕಾಗ್ತದೆ. ಸೊ ಇಲ್ಲಿ ಸಮಸ್ಯೆ ಆಗಿದೆ. ಅಂದರೆ ಇಲ್ಲಿ ಕಾಮಗಾರಿ ನಡೆಸಲಿಕ್ಕೆ 6 ತಿಂಗಳು ಹೋಗಿದೆ. ಈಗ ಉದ್ಘಾಟನೆ ಸಮಯದಲ್ಲಿ ಅಂತ ಒಂದು ಸಮಸ್ಯೆ ಕಾಣ್ತಾ ಇದೆ. ಅಂದರೆ ಅಲ್ಲಿ 2 ಮನೆಯವರು ಅಥವಾ 2 ಖಾಸಗಿ ಜಾಗದ ಮಾಲಕರು ಹೇಳ್ತಿದ್ದಾರೆ, ನಮಗೆ ಬೇರೆ ಒಂದಿಷ್ಟು ಸೌಲಭ್ಯಗಳು ಬೇಕಾಗಿದೆ, ಅದನ್ನು ಇವರು ಮಹಾನಗರ ಪಾಲಿಕೆ ಆಡಳಿತಗಾರರು ಕೊಡಬೇಕು ಅಂತ. ಅವರು ಕೊಡ್ತೇನೆ ಅಂತ ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಕಾಗುವುದಿಲ್ಲ, ಅವರು ಅದನ್ನು ಬರೆದು ಕೊಡಬೇಕು, ಲಿಖಿತವಾಗಿರಬೇಕು. ಯಾಕಂದರೆ ಈ ಆಡಳಿತಗಾರರ ಯಾವುದೇ ಭರವಸೆಗಳನ್ನು ನಾವು ಬಾಯಿ ಮಾತಿನ ಭರವಸೆಗಳನ್ನು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇವತ್ತು ಇವರು ಆಡಳಿತದಲ್ಲಿ ಇರ್ತಾರೆ, ನಾಳೆ ಇರೋದಿಲ್ಲ, ನಾಳೆ ಯಾರನ್ನ ಕೇಳೋದಂತ ಪ್ರಶ್ನೆ ಬರ್ತದೆ. ಹೌದು ಸರ್, ಈಗ ಒಂದು ನೀವು ಹೇಳಿದ್ರೆ ಅವರ ಭೂಮಿಯನ್ನು ಅವ್ರು ಬಿಟ್ಟು ಕೊಡಬೇಕು, ಏನೋ ಅವರ ಏನಿದೆ ಅದನ್ನು ನಾವು ಈ ಬ್ರಿಡ್ಜ್ ಆಗೋ ಸಮಯದಲ್ಲಿ ಏನು ಮಾಡೋ ಅದನ್ನು ಕೊಡಬೇಕು. ಒಂದು ಅಧಿಕಾರಿಗಳು ಅವರಿಗೆ ಕೊಡ್ಬೋದಲ್ಲ, ಯಾಕೆ ಇದನ್ನು ಕೊಡ್ಲಿಕ್ಕೆ ಸಮಸ್ಯೆ? ನೋಡಿ, ದೇವರು ಕೊಟ್ಟರು ಪೂಜಾರಿ ಬಿಡ ಅನ್ನುವಂತ ಬಂದಿದೆ. ಅಂದ್ರೆ ಅಧಿಕಾರಿಗಳು ಅವರಿಗೂ ಕಾನೂನು ವ್ಯಾಪ್ತಿ ಇರ್ತದೆ ಅಥವಾ ಕಾನೂನು ಮಿತಿ ಇರ್ತದೆ, ಇಷ್ಟೇ ಕೊಡಬೇಕು ಅಂತ. ಅದರ ಹೊರತಾಗಿ ಹೆಚ್ಚಿನದನ್ನು ಕೇಳಿದರೆ ಅದಕ್ಕೆ ವಿಶೇಷ ಅನುಮತಿಯನ್ನು ಪಡಿಬೇಕಾಗ್ತದೆ ಅವರು, ಹಿರಿಯ ಅಂದರೆ ಇದರಿಂದ. ಸೊ ವಿಶೇಷ ಅನುಮತಿಗಾಗಿ ಸಮಯ ಹೋಗ್ತದೆ. ಓಕೆ, ಇದರಲ್ಲಿ ಏನಾಗಿದೆ ಎಂಬುದನ್ನು ನಾವು ಮುಖ್ಯವಾಗಿ ಇಲ್ಲಿಯ ಆಡಳಿತಗಾರರನ್ನೇ ಕೇಳಬೇಕಾಗ್ತದೆ. ಬಟ್ ಆಡಳಿತಗಾರರು ನಾವೆಲ್ಲವನ್ನು ಒದಗಿಸಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಾರೆ, ಬಟ್ ಯಾಕೆ ಇವರು ಬಿಟ್ಟುಕೊಳ್ಳಲಿಕ್ಕೆ ಸಿದ್ಧರಿಲ್ಲ ಎಂಬ ಪ್ರಶ್ನೆ ಕೂಡ ಬರ್ತದೆ. ಸೊ ಓಕೆ, ನಾವು ಈ ವಿಷಯದಲ್ಲಿ ಅವ್ರ ಹತ್ರ ನೇರವಾಗಿ ಅವ್ರ ಹತ್ರನೇ ಮಾತಾಡಬೇಕು. ಯಾಕೆ ಯಾರು ಆಡಳಿತಗಾರರಿದ್ದಾರೆ ಅವ್ರ ಹತ್ರನೇ ಮಾತಾಡಬೇಕಾಗ್ತದೆ. ಸೊ ಅವರ ಅಭಿಪ್ರಾಯವನ್ನು ಮುಖ್ಯವಾಗಿರ್ತದೆ ನಮಗೆ. ಹೌದು, ಯಾಕೆ ಈ ರೀತಿ ಆಯಿತು, ಏನು ಸಮಸ್ಯೆ, ಅವರಿಂದ ಏನು ಉತ್ತರ ಬರ್ತದೆ ಅಂತ ನೋಡುವುದು. ಅಂದ್ರೆ ನಾವಿನ್ನು ಈ ಬ್ರಿಡ್ಜ್ ಅಂದ್ರೆ ಈ ಬ್ರಿಡ್ಜಿನ ಪಕ್ಕದಲ್ಲಿಯೇ ಒಂದು ಪ್ರವಾಸಿ ತಾಣ ಅಂತ ಹೇಳ್ಬಹುದಾದ ಒಂದು ಕುದ್ರೋಳಿ ದೇವಸ್ಥಾನ ಇದೆ. ಕುದ್ರೋಳಿ ಅಂದ್ರೆ ಇದು ಮಂಗಳೂರು ನಗರದಿಂದ ಕುದ್ರೋಳಿ ದೇವಸ್ಥಾನಕ್ಕೆ ತಲುಪುವ ಸುಲಭದ ಮಾರ್ಗ, ನೇರ ಮಾರ್ಗ ಇದಾಗಿದೆ. ಸೊ ಇಲ್ಲಿ ಆದರೆ ಒಂದು ವೇಳೆ ಈಗ ಕಳೆದ 6 ತಿಂಗಳಿನಿಂದ ನಗರದ ನಾಗರಿಕರು ಕುದ್ರೋಳಿ ದೇವಸ್ಥಾನಕ್ಕೆ ಹೋಗುವುದಾದರೆ ಅಥವಾ ಕುದ್ರೋಳಿ ಅಶೋಕನಗರಕ್ಕೆ ಹೋಗಬೇಕಾದ್ರೆ ಇಂಥ ಸುತ್ತಿ ಬಳಸಿ ಹೋಗಬೇಕಾದ ಅನಿವಾರ್ಯತೆ ಇದೆ. ಅಂದರೆ ಒಂದು ಕುದ್ರೋಳಿಯಿಂದ ಬರಬೇಕು, ಇಲ್ಲಾಂದರೆ ಮುಖ್ಯ ರಸ್ತೆ ಅಂದರೆ ನಿಮ್ಮ ಕೇಸರಾವ್ ರೋಡ್ ಮತ್ತು ಗಾಂಧಿ MG ರೋಡ್, ಈ ರಸ್ತೆಯನ್ನು ಸುತ್ತಿ ಬಳಸಿ ಬರಬೇಕಾದ ಅನಿವಾರ್ಯತೆಯನ್ನು ಕಾಣ್ತಾ ಇದೆ. ಸೊ ಇದರಿಂದಾಗಿ ಒಂದು ಈ ರಸ್ತೆಗಳಲ್ಲಿ ಕುದ್ರೋಳಿಯಲ್ಲಿ ಮತ್ತು MG ರಸ್ತೆಯಲ್ಲಿ ವಾಹನಗಳ ಒತ್ತಡ ಹೆಚ್ಚಾಗ್ತದೆ. ಸೊ ಒತ್ತಡ ಹೆಚ್ಚಾದಾಗ ಟ್ರಾಫಿಕ್ ಜಾಮ್ ಎಲ್ಲ ಉಂಟಾಗ್ತದೆ. ಅಂದರೆ ಒಂದು ಪ್ರಮುಖ ರಸ್ತೆ ಅಂದರೆ ಲಾರಿಗಳು, ಸರಕು ಸಾಗಾಟದ ಲಾರಿಗಳು ಓಡಾಡುವ ಪ್ರಮುಖ ರಸ್ತೆ ಬಂದ್ ಆಗಿದೆ ಅಂದ್ರೆ ಇದು ಈ ಬೇರೆ ರಸ್ತೆಗಳ ಮೇಲೆ ಒತ್ತಡವನ್ನು ಹೆಚ್ಚು ಮಾಡ್ತದೆ. ಹೌದು ಸರ್, ಮೊನ್ನೆ ಸುರಿಯುವಂತ ದೊಡ್ಡ ಮಳೆಯಲ್ಲಿ ಕೂಡ ಈಗ ಇದು ಮುಖ್ಯ ರಸ್ತೆಯಲ್ಲಿ ಬಿಡ್ತಾ ಇರಲಿಲ್ಲ ಗಾಡಿ, ಇದು ಬ್ರಿಡ್ಜ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೆ ಒಳ ಒಂದು ರಸ್ತೆ ಏನಿದೆ ಸೇರುವಂತ ಅಲ್ಲಿ ಮೊನ್ನೆ ಬಂದ ಮಳೆಗೆ ಫುಲ್ ನೀರು ತುಂಬಿರುವಂತ ಡ್ರೈನೇಜ್ ನೀರು ಅಥವಾ ರಾಜಕಾಲುವೆ ನೀರು, ಇದು ರಾಜಕಾಲುವೆ ಹಾದು ಹೋಗುವ ಮಾರ್ಗ. ಸೊ ಆ ರಾಜಕಾಲುವೆ ಮೇಲೆ ನಿರ್ಮಿಸಲಾದ ಒಂದು ಬ್ರಿಡ್ಜ್, ಪ್ರಮುಖ ರಾಜಕಾಲುವೆ ಇದು. ಸೊ ಅದರಿಂದ ಅಂದ್ರೆ ಮೊದಲು ನಾವು ಇದನ್ನು ರಾಜಕಾಲುವೆ ಬಗ್ಗೆ ಮಾತಾಡೋದು ಅದೊಂದು ದೊಡ್ಡ ಎಪಿಸೋಡ್ ಆಗ್ತದೆ. ಯಾಕಂದ್ರೆ ರಾಜಕಾಲುವೆಗಳನ್ನ ಅತಿಕ್ರಮಣ ಮಾಡಿ ಅಂದ್ರೆ 40 ಫೀಟ್ ಅಗಲದ ರಾಜಕಾಲುವೆಯನ್ನ ಈಗ 10 ಫೀಟಿಗೆ ಇಳಿಸಿದ್ದಾರೆ. ಸೊ ಇದರಿಂದ ನೀರು ಸಹಜವಾಗಿ ಅಂದ್ರೆ ಮಳೆಯ ನೀರು ಮಂಗಳೂರು ನಗರಾದ್ಯಂತ ಮತ್ತು ಬರುವ ನೀರು ರಾಜಕಾಲುವೆಯಲ್ಲಿ ಹರಿಲಿಕ್ಕೆ ಸಾಕಾಗದೆ ಅದು ರಸ್ತೆಗಳಲ್ಲೂ ಮನೆಗಳಿಗೂ ನುಗ್ಗುವುದು. ನೀವು ಹೇಳಿದಾಗ 40 ಫೀಟ್ ಅನ್ನು ಈಗ ಕಮ್ಮಿ ಮಾಡಿದ್ದಾರೆ ಅಂತ ಹೇಳ್ತೀರಿ, ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ಯಾಕೆ ಸ್ಟ್ರಿಕ್ಟ್ ಆಗಿ ಒಂದು ಕಾನೂನು ತಗೊಳ್ಳಿಕೊಳ್ಳ ಆಗುದಿಲ್ಲ? ಯಾಕೆ ಇದು ಅಧಿಕಾರಿಗಳೇ ಅನುವು ಮಾಡಿಕೊಟ್ಟಿರುವುದು, ಮತ್ತೆ ಕ್ರಮ ಕೈಗೊಳ್ಳೋದು ಬೇಲಿಯದ್ದು ಹೊಲ ಮೇಯ್ದಿದೆ ಅಂತ ಹೇಳುವಾಗ ಯಾರು ಕ್ರಮ ಕೈಗೊಳ್ಳೋದು ಅಂತ ವಿಷಯ ಆಗಿರ್ತದೆ. ಆದ್ರಿಂದ ಮತ್ತು ಯಾರಾದರೂ ಒಬ್ರು ಬರಬಹುದು ಎಂಬ ನಿರೀಕ್ಷೆ, ಅಂದ್ರೆ ನಾವು ನಿರೀಕ್ಷೆಯಲ್ಲಿ ಇರ್ತೇವೆ. ಒಳ್ಳೆ ಅಧಿಕಾರಿಗಳು ಮತ್ತು ಒಳ್ಳೆ ಜನಪ್ರತಿನಿಧಿಗಳು ಬಂದು ಯಾರು ಅತಿಕ್ರಮಣ ಮಾಡಿದ್ದಾರೆ ಮತ್ತು ಯಾರು ಹೊಣೆಗಾರರು ಅವರ ಮೇಲೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಎಂಬ ನಿರೀಕ್ಷೆ ಎಂತೆ ಮಾತ್ರ ನಾಗರಿಕರು ಇರಬೇಕಾಗ್ತದೆ, ಇದ್ದಾರೆ. ಓಕೆ, ಮತ್ತೆ ಈ ವಿಷಯದಲ್ಲಿ ಒಂದು ಪರಿಶೀಲನಾ ಸಮಿತಿ ಒಂದು ನೇಮಕವಾಗಿದೆ, ಸಮಿತಿ ನಡೀತಾ ಇದೆ. ಬಟ್ ನಾವೇನು ಬ್ರಿಡ್ಜ್ ವಿಷಯದಲ್ಲಿ ಮಾತಾಡೋದಾದ್ರೆ ಮುಖ್ಯವಾಗಿ
ಮಂಗಳೂರು ಸೆಂಟ್ರಲ್ ಮಾರ್ಕೆಟಿಗೆ ತರಕಾರಿ ಹೊತ್ತುಕೊಂಡು ಮುಂಜಾನೆ ಹೊತ್ತಿನಲ್ಲಿ ಲಾರಿಗಳು ಬರ್ತವೆ. ಸೊ ಈ ಲಾರಿಗಳಿಗೆ ಈಗ ಪರ್ಯಾಯ ಮಾರ್ಗವೇ ಇಲ್ಲ, ಮುಖ್ಯ ರಸ್ತೆಯಲ್ಲಿ ಬರ್ತವೆ. ಮತ್ತು ಕೆಲವು ಸಲ ಲಾರಿಗಳು ಅಂದರೆ ಅಂದರೆ ಡೌನ್ಲೋಡ್ ಮಾಡಿ ಹಿಂದಿರುಗುವಾಗ ಅದು ಅಂದರೆ 9 ಗಂಟೆಯ ಮೊದಲು ಅದನ್ನು ಡೌನ್ಲೋಡ್ ಮಾಡಿ ಹೋಗಬೇಕು ಅಂತ ನಿಯಮ ಇದೆ. ಬಟ್ ಕೆಲವು ಸಲ ತಡವಾಗ್ತದೆ. ಸೊ ಅಂಥ ಲಾರಿಗಳು ಮುಖ್ಯ ರಸ್ತೆಯಲ್ಲೂ ಹೋಗಲಾಗದೆ ಇಲ್ಲಿ ಈ ರಸ್ತೆ ದಾರಿಯಲ್ಲೂ ಇಲ್ಲಾಗದೆ ಸಂಕಷ್ಟ ಅನುಭವಿಸುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರ್ತೇವೆ. ಮೀನಿನ ಲಾರಿಗಳು ಯಾವಾಗ ಬೇಕಾದರೂ ಹೋಗಬಹುದು. ಸೊ ಅವರಿಗೆ ಪ್ರಮುಖ ದಾರಿಯೇ ಬಂದಾಗಿದೆ ಈಗ. ಸೊ ಅದರಿಂದ ಮಂಗಳೂರಿನಲ್ಲಿ ಟ್ರಾಫಿಕ್ ಜಾಮಿಗೆ ಇದು ಒಂದು ಕಾರಣ ಅಂತ ಹೇಳ್ಬೋದು ನಾವು ಪರೋಕ್ಷವಾಗಿ. ಸೊ ಈ ದಿಸೆಯಲ್ಲಿ ಆಡಳಿತಗಾರರು ಎಚ್ಚರ ವಹಿಸಬೇಕು ಮತ್ತು ಯಾರಿಗೆ ಎಷ್ಟು ಪರಿಹಾರ ಕೊಡಬೇಕು, ಯಾರಿಗೆ ಎಷ್ಟು ಮತ್ತು ಇರುವ ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಆದಷ್ಟು ಬೇಗ ಅಂದರೆ 6 ತಿಂಗಳು ಈಗಾಗಲೇ ತಗೊಂಡಿದ್ದೀರಿ, ಇನ್ನೂ ಸಮಯ ತೆಗೆದುಕೊಳ್ಬೇಡಿ. ಯಾಕಂದರೆ ಇದು ಮಳೆಗಾಲದ ಸಮಯ, ಮತ್ತೆ ಮಳೆ ವಿಪರೀತವಾಗ್ತಾ ಇದೆ, ಆರ್ಭಟ ಹೆಚ್ಚಾಗಿದೆ ಮಳೆದು. ಮತ್ತು ಈ ಮಳೆ ಸಮಸ್ಯೆ ಇನ್ನಷ್ಟು ಆವರಿಸುವ ಮೊದಲು ಈ ಉದ್ಘಾಟನೆಗೆ ಏನಾದರೂ ಕ್ರಮ ಕೈಗೊಳ್ಳಿ. ಮತ್ತು ಉದ್ಘಾಟನೆ ಅನ್ನೋದು ಕೂಡ ರಾಜಕೀಯವಾಗಿ ತೆಗೆದುಕೊಳ್ಬೇಡಿ ಅಂತ. ಅಂದರೆ ಈ ಉದ್ಘಾಟನೆ ಮಾಡಿದರೆ ಕ್ರೆಡಿಟ್ ನನಗೆ ಹೋಗಬೇಕು. ಸೊ ಅಂತ ಒಂದು ಇದಕ್ಕೆ ಹೋಗಬೇಡಿ. ಇದು ಜನರ ಬೇಕಾದ ಅನುಕೂಲವಾದ ವಿಷಯ. ಅದರಿಂದ ಅದನ್ನು ಆದಷ್ಟು ಬೇಗ ಉದ್ಘಾಟನೆ ಮಾಡಿ. ಅದು ಉದ್ಘಾಟನೆ ಮಾಡದೇ ಇದ್ರೂ ಪರವಾಗಿಲ್ಲ, ನೀವು ಉದ್ಘಾಟನೆ ಬೇಕಾದ ಯಾವುದೇ ಸಮಯ ಇಟ್ಕೊಳ್ಳಿ. ಬಟ್ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡುವ ಕೆಲಸವನ್ನ ಮಾಡಿಕೊಡಿ ಅಂತ ನಾವು ಹೇಳ್ಕೊಳ್ಬಹುದು. ಯಾರು ನಾವು ಹೇಳ್ಕೊಳ್ಬೋದಷ್ಟೇ, ಜನಗಳು ಹೋರಾಟ ಅಲ್ಲ, ಇದು ನಾವು ಹೇಳ್ಕೊಳ್ಳೋದಷ್ಟೇ ಅಲ್ಲ, ಜನರು ಕೂಡ ಇದರಲ್ಲಿ ಭಾಗಿದಾರ. ನಾವಿಲ್ಲಿ ಮಾತಾಡ್ತಾ ಇರೋದರ ಉದ್ದೇಶ ಜನರೇ ಜಾಗೃತರಾಗಿ, ಜನರೇ ನಿಮಗೆ ಬೇಕಾದ ಸೌಲಭ್ಯಗಳನ್ನ ನೀವು ಕೇಳಿ ಪಡೆಯಿರಿ. ಈ ರಾಜಕಾರಣಿಗಳ ಅಧಿಕಾರಿಗಳ ಮರ್ಜಿಗಾಗಿ ಇರಬೇಡಿ. ಅಂದ್ರೆ ನಿಮಗೆ ಒಂದು ಉತ್ತಮವಾದ ಸೇತುವೆ ಆಗ್ಬೇಕಿತ್ತು, ಅಲ್ಲಿ ಆಗಿದೆ. ಈಗ ಆಗ್ಬೇಕಾಗಿರೋದು ಉದ್ಘಾಟನೆ ಮಾತ್ರ. ಈಗ ಆಗ್ಬೇಕಾದ ಉದ್ಘಾಟನೆ ಬೇಕಾಗಿಲ್ಲ, ಅಲ್ಲಿ ಆಗ್ಬೇಕಾದ್ರೂ ಜನ ಸಂಚಾರಕ್ಕೆ ಅನುವು ಮಾಡಿಕೊಡೋದು ಮಾತ್ರ. ನಿಮ್ಮ ಉದ್ಘಾಟನೆ ಬೇಕಾಗಿಲ್ಲ ನಮಗೆ. ಉದ್ಘಾಟನೆ ನೀವು ಮಾಡ್ಕೊಳ್ಳೋದು ನಿಮ್ಮ ಅನುಕೂಲಕ್ಕೆ, ನಿಮ್ಮ ಪ್ರಚಾರಕ್ಕಾಗಿ. ಅದು ನಮಗೆ ಬೇಕಾಗಿಲ್ಲ. ನಮಗೆ ರಸ್ತೆ ಒಂದೇ ಬೇಕಾಗಿರೋದು. ಸೊ ನಮಗೆ ರಸ್ತೆ ಬೇಕು ಎನ್ನುವ ದಿಸೆಯಲ್ಲಿ ಅಲ್ಲಿಯ ನಾಗರಿಕರು ಅವರು ಅಲ್ಲಿ ಪ್ರಸ್ತುತವಾಗಿ ಈಗ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ಮತ್ತು ಸಮಸ್ಯೆಯನ್ನು ಅಂದರೆ ಹೋರಾಟ ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಏನನ್ನೂ ಕೂಡ ನಾವು ಹೋರಾಟ ಮಾಡದೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಪರಿಸ್ಥಿತಿ. ಅಂದರೆ ಇಲ್ಲಿ ರಸ್ತೆ ಒಂದು ಅಭಿವೃದ್ಧಿ ಅನ್ನೋದು ಅದರ ಸ್ಥಳೀಯ ಆಡಳಿತದ ಜವಾಬ್ದಾರಿ, ಅಥವಾ ಜನರಿಗೆ ಅನುಕೂಲ ಮಾಡಿಕೊಡೋದು ಸ್ಥಳೀಯ ಆಡಳಿತದ ಜವಾಬ್ದಾರಿ. ಅದರ ಜೊತೆಯಲ್ಲಿ ಕೆಲವರಿಗೆ ಮಾತ್ರ ಅನುಕೂಲ ಮಾಡಿಕೊಡೋದು, ಕೆಲವರಿಗೆ ಅನಾನುಕೂಲ ಮಾಡಿಕೊಡುವ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಸೊ ಆದ್ದರಿಂದ ಜನಸಾಮಾನ್ಯರಿಗೆ ಏನಾದ್ರು ಬೇಕಾಗಿದ್ರೆ ಅದು ಹೋರಾಟವೇ ಅನಿವಾರ್ಯವಂತ ಪರಿಸ್ಥಿತಿ ಇದೆ. ಸೊ ಈಗ 6 ತಿಂಗಳ ವಿಳಂಬ ಅಂದ್ರೆ 6 ತಿಂಗಳ ಅವಶ್ಯಕತೆ ಏನು ಇರಲಿಲ್ಲ. ಒಂದು ಸೇತುವೆ ಕಟ್ಟಲಿಕ್ಕೆ ಅಷ್ಟು ಸಮಯ ಬೇಕಾಗಿಲ್ಲ. ಅಂದ್ರೆ ಈಗ ತಂತ್ರಜ್ಞಾನ ಮುಂದುವರಿದಿದೆ. ತಂತ್ರಜ್ಞಾನ ಒಂದು ನಿಮಗೆ 15 ದಿನಗಳಲ್ಲಿ ಸೇತುವೆ ಮಾಡಿದ ಉದಾಹರಣೆಗಳು ನಮ್ಮ ಎದುರುಗಡೆ ಇರ್ತವೆ. ದುರದೃಷ್ಟವಶಾತ್ ನಮ್ಮ ಆಡಳಿತಗಾರರು ಅದಕ್ಕೆ ಹೊಂದಿಕೊಳ್ತಾ ಇಲ್ವೋ, ಅಥವಾ ನಮ್ಮ ಆಡಳಿತಗಾರರು ಬೇಜವಾಬ್ದಾರಿಯೋ, ಒಟ್ಟು ವಿಳಂಬವಾಗಿ ಆದರೂ ಕೆಲಸವಂತೂ ಆಗ್ತಾ ಇದೆ ಅನ್ನೋದನ್ನು ಸಮಾಧಾನ ಪಡ್ಕೊಳ್ಬೇಕು. ಆದರೆ ಕೆಲಸ ಆಗಿದೆ, ನಮಗೆ ಅನುವು ಮಾಡಿಕೊಡಿ. ನೀವು ಉದ್ಘಾಟನೆ ಬೇಕಾದ್ರೆ ಹೇಗೆ ಬೇಕಾದರೂ ಮಾಡಿಕೊಡಿ, ನಮ್ಮ ವಾಹನ ಓಡಾಡಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಅಷ್ಟೇ ಮತ್ತೆ ನಾವು ಕೇಳ್ಕೊಳ್ಳೋದು. ನಾವು ಮಾಧ್ಯಮದ ಪರವಾಗಿ ನಾವು ಹೇಳುವಂತ ಮತ್ತೆ ಜನರ ಕೂಡ ಕೋರಿಕೆ ಅಧಿಕಾರಿ ನಾವು ಜನರ ಕೋರಿಕೆಯನ್ನೇ ನಾವು ಇಟ್ಕೊಳ್ಳೋದು. ಮಾಧ್ಯಮ ಇರುವುದೇ ಜನ ಅಂದ್ರೆ ಮಾಧ್ಯಮಗಳ ಕೆಲಸವೇ ಅಷ್ಟು. ಜನರ ಬೇಡಿಕೆ ಏನಿದೆ ಅದನ್ನ ಅಧಿಕಾರಿಗಳಿಗೆ ಮತ್ತು ಸಮಾಜದ ಎದುರುಗಡೆ ಇರುವುದು. ಸೊ ಇಲ್ಲಿ ಏನು ನಡೀತಾ ಇದೆ ಅಂತ ಪ್ರಸ್ತುತಪಡಿಸೋದು. ಮಾಧ್ಯಮ ಏನು ಅಧಿಕಾರ ಚಲಾಯಿಸಲಿಕ್ಕೆ ಬರುವುದಿಲ್ಲ. ಅಥವಾ ನಾವಿಲ್ಲಿ ಕೂತ್ಕೊಂಡು ನೀವು ಉದ್ಘಾಟನೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನ ಕೇಳಿ ಅದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಮತ್ತು ಆ ವಿಷಯವನ್ನು ಜನರಿಗೆ ತಿಳಿಸಬಹುದು ಹೊರತು ನಮ್ಮಿಂದ ಯಾವುದೇ ಅಧಿಕಾರ ಇರುವುದಿಲ್ಲ. ಮಾಧ್ಯಮಗಳು ವಿಷಯ ತಿಳಿಸುವ ಒಂದು ಮಾಧ್ಯಮದ ಒಂದಂದ್ರೆ ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಮಾಧ್ಯಮ ಅಷ್ಟೇ. ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಸುದ್ದಿಗೊಂದು ಕಾರ್ಯಕ್ರಮ ಮುಂದುವರಿಯುತ್ತೆ. ಓಕೆ, ನಮಸ್ಕಾರ ವೀಕ್ಷಕರೇ. ವಿರಾಮದ ನಂತರ ಸುದ್ದಿಗೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತಾಡ್ತಿದ್ದಂತಹ ವಿಚಾರ ಅಳಕೆ ಬ್ರಿಡ್ಜ್ನ ಸಮಸ್ಯೆಯ ಬಗ್ಗೆ. ಅಳಕೆ ಬ್ರಿಡ್ಜ್ನಲ್ಲಿ ಇಂತಹ ಸಮಸ್ಯೆ ಯಾಕಾಯಿತು? 6 ತಿಂಗಳಾದರೂ ಬ್ರಿಡ್ಜ್ ನಿರ್ಮಾಣ ಆಗಿದೆ, ಆದರೆ ಈಗ ಅದು ಸಂಚಾರಕ್ಕೆ ಅವರು ಅನುವು ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು ಈಗ ಮುಖ್ಯವಾಗಿರುವಂಥ ಸಮಸ್ಯೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಇದು ಅಳಕೆ ಬ್ರಿಡ್ಜ್ ಸಮಸ್ಯೆ ಬಗ್ಗೆ ಏನ್ ಹೇಳಿಕೆ ಬಯಸ್ತೀವಿ ಸರ್? ಅಂದ್ರೆ ಬ್ರಿಡ್ಜ್ ಜೊತೆ ಮೇ ತಿಂಗಳೊಳಗೆಲ್ಲ ಬ್ರಿಡ್ಜ್ ರೋಡ್ ಎಲ್ಲ ಬಿಟ್ಟು ಕೊಡ್ತೇನೆ ಅಂತ ಹೇಳಿ ಮೇ ಕಳೆದಿದ್ದು ಜೂನ್ ಮುಗಿತಾ ಬಂತು. ಇಲ್ಲಿ ವರ್ಕ್ ಎಲ್ಲ ಅರ್ಧಂಬರ್ಧದಲ್ಲಿ ಮಾಡಿಟ್ಟಿದ್ದಾರೆ. ಇಲ್ಲಿ ಇವತ್ತು ಬಂದಿದ್ದಾರೆ ಪುನಃ. ಜನಸಾಮಾನ್ಯರಿಗೆ ನಡೆದು ಹೋಗ್ಕೊಂಡು ಹೋಗ್ಲಿಕ್ಕೆಲ್ಲ ಸಮಸ್ಯೆ ಎಲ್ಲ ಆಗ್ತಾ ಉಂಟು. ಇಲ್ಲಿ ಬಾರಿ ಕಷ್ಟ ಆಗ್ತದೆ, ಜನರು ಬೀಳ್ತಾ ಇದ್ದಾರೆ ಅಲ್ಲಿ. ನೀವು ಸಮಸ್ಯೆಗಳನ್ನು ಹೇಳ್ತಿದ್ರಿ. ನೀವು ಅಳಕೆ ಬ್ರಿಡ್ಜ್ ಸರಿಯಾದ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದರಿಂದ ಅಥವಾ ಅದನ್ನ ಅಂದ್ರೆ ಸಂಚಾರಕ್ಕೆ ಅನುವು ಮಾಡಿಕೊಡದೇ ಇರುವುದರಿಂದ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ ನೀವು? ಏನೆಲ್ಲ ಸಮಸ್ಯೆ ಇದೆ ನಿಮಗೆ?
ಸಮಸ್ಯೆ ಜನರಿಗೆ ನೋಡಿ ನಡೆದಾಡ ಕೂಡ ಸಮಸ್ಯೆ ಆಗ್ತದೆ ದಾರಿಯಲ್ಲಿ. ಹಾಂ ಒಂದು ಕಡೆಯಿಂದ ಇವರದು BSNL ಅವ್ರದ್ದು ವರ್ಕ್ ಸ್ಟಾರ್ಟ್ ಮಾಡಿ ತುಂಬಾ ಟೈಮ್ ಆಟ ಅವ್ರು ಕೂಡ ಆಗಿತಾ ಇದ್ದಾರೆ, ಅವ್ರದ್ದು ಮುಗೀತಿಲ್ಲ. ಒಂದು ಕಡೆಯಿಂದ ಈ ರೋಡಿನವ್ರದ್ದು ಕಾಂಕ್ರೀಟ್ ಕೆಲಸ ಈಗ ಇವತ್ತು ಸ್ಟಾರ್ಟ್ ಮಾಡ್ತಾರೆ, ನೋಡ್ಬೇಕಂತ ಅಂತ ಹೇಳಿ. ಓಕೆ, ಮತ್ತೆ ಈಗ ಅಂದ್ರೆ ಉದ್ಘಾಟನೆ ಮಾಡಲಿಕ್ಕೆ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಿಕ್ಕಿದ್ದ ಸಮಸ್ಯೆ ಏನು ಅದು? ಸಮಸ್ಯೆ ಏನಂದ್ರೆ ಇದೆ ಅಲ್ಲ ನೋಡಿ, ನಮ್ಗಿಲ್ಲಿ ತುಂಬಾ 6 ತಿಂಗಳಿಂದ ಬಿಸ್ನೆಸ್ ಇಲ್ಲ ಇಲ್ಲೆಲ್ಲ ಯಾರಿಗೂ ಕೂಡ. ಒಂದ್ ಕಡೆಯಿಂದ ಕೆಲಸ ಎಲ್ಲ ಹಾಗೆ ಒಂದೊಂದು ಸಮಸ್ಯೆಗಳನ್ನ ಹಿಂದೆಯಿಂದ ಬರ್ತಾ ಉಂಟಲ್ಲ ಹಾಗೆ. ಸೊ 6 ತಿಂಗಳಿನಿಂದ ನಿಮಗೆ ಬಿಸ್ನೆಸ್ ಇಲ್ಲ ಅನ್ನುವಂತ ಬೇಸರವನ್ನ ನೀವು ವ್ಯಕ್ತಪಡಿಸ್ತಾ ಇದ್ದೀರಿ. ಹೌದು, ವೆಹಿಕಲ್ ಎಲ್ಲ ಕಡೆ ಓಡಾಡುದಿಲ್ಲಲ್ಲ. ಇವತ್ತಿಂದೆಲ್ಲ ಬಿಟ್ಟಿದ್ದಾರೆ ಒಂದು ಮೊನ್ನೆಯಿಂದಲ್ಲ, ಆದ್ರೆ ಬಸ್ಗಳೆಲ್ಲ ಹೋಗ್ತಾ ಇಲ್ಲ. ಓಕೆ, ಇವತ್ತು ಪುನಃ ಈ ಕಡೆ ಮಾಡ್ತಾ ಇದ್ದಾರೆ ವರ್ಕ್. ಓಕೆ ಸರ್, ನಿಮ್ಮ ಸಮಸ್ಯೆಯನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೀರಾ ಅಥವಾ ಜನಪ್ರತಿನಿಧಿಗಳು ಯಾರಾದ್ರೂ ಅಲ್ಲಿಗೆ ಭೇಟಿ ನೀಡಿದಾರಾ? ಪ್ರತಿನಿಧಿಗಳು ಬರ್ತಾ ಇದ್ದಾರೆ, ಆದ್ರೆ ಇಲ್ಲಿ ಸಾರ್ವಜನಿಕರು ಒಗ್ಗಟ್ಟಾಗುವುದಿಲ್ಲ. ಯಾರು ಅವರವರ ಸಮಸ್ಯೆ ಯಾರು ಹೇಳುದಿಲ್ಲ ಇಲ್ಲಿ, ಎಲ್ಲರೂ ಬಾಯಿ ಮುಚ್ಚಿಬಿಟ್ಟು. ಅಲ್ಲ, ಮತ್ತೆ ನೀವು ನಿಮಗಾಗುತ್ತಿರುವ ತೊಂದರೆಯನ್ನ ಮತ್ತು ನಿಮ್ಮ ಬೇಡಿಕೆಯನ್ನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಬಳಿ ಹೇಳದೇ ಇದ್ದರೆ ಅವರು ಹೇಗೆ ಅದನ್ನು ಪರಿಹಾರ ಮಾಡಿಕೊಡೋದು? ಅಂದ್ರೆ ನಿಮಗೆ ಅದು ನೀವು ಪರಿಸ್ಥಿತಿಗೆ ಹೊಂದ್ಕೊಂಡಿದ್ದೀರಿ ಅಂತ ನೀವು ಅದನ್ನು ಹೇಳದೇ ಇದ್ರೆ ಒಬ್ಬರಿಬ್ಬರಲ್ಲಿ ಹೋದ್ರೆ ಆಗುದಿಲ್ಲಲ್ಲ, ಎಲ್ಲರೂ ಹೋಗ್ಬೇಕಲ್ಲ ಅಲ್ಲಿ. ನಮ್ಮ ಸಮಸ್ಯೆ ಅದೇ, ಎಲ್ಲಾ ವಿಚಾರಗಳು ನಾವು ಆಲ್ಟರ್ನೇಟಿವ್ ಐಡಿಯಾವನ್ನು ಮಾಡಿಕೊಂಡಿರ್ತೇವೆ. ಅದಾಗದಿದ್ರೆ ಇದು ಅದಕ್ಕೋಗಿ ಸಮಸ್ಯೆ ಆಗ್ತಿದೆ. ನೀವು ಇದರ ಬಗ್ಗೆ ಒಂದು ಸರಿಯಾದ ನಿರ್ಧಾರ ಜನಪ್ರತಿನಿಧಿಗಳ ಒಂದು ಅವರಿಗೆ ಗಮನಕ್ಕೆ ತರುವಂತ ವಿಚಾರ ಸಾರ್ವಜನಿಕವಾಗಿ ಮತ್ತು ಒಗ್ಗೂಡಿಕೊಂಡು ಬೇಡಿಕೆಯನ್ನ ಇಡಬೇಕಾದ. ಓಕೆ, ಸೊ ನಿಮ್ಮ ಬೇಡಿಕೆ ಈಗಾಗಲೇ ಯಾರೆಲ್ಲ ಬಂದಿದ್ದಾರೆ ಅಲ್ಲಿ, ಅವ್ರು ಏನೆಲ್ಲ ಹೇಳಿದ್ದಾರೆ ಅಂತ ನಿಮ್ಗೆ ಮಾಹಿತಿ ಇದೆಯಾ ಸರ್? ಇಲ್ಲ ಅದೇನು ಮಾಹಿತಿ, ನಾವು ನಮ್ಮೊಮ್ಮೆ ಇಲ್ಲಿರ್ತೇವೆ, ಹೊರಗಡೆ ಇರ್ತೇವೆ. ಸರಿ ಸರಿ, ಧನ್ಯವಾದ ನೀವು ಕರೆ ಮಾಡಿದ್ದಕ್ಕೆ, ಮಾಹಿತಿ ಕೊಟ್ಟದಕ್ಕಾಗಿ. ಓಕೆ, ಒಂದು ಅಲ್ಲಿಯ ಸ್ಥಳೀಯರ ಮಾತನ್ನು ಕೇಳಿದ್ದೇವೆ. ಅಂದ್ರೆ ಅವರಲ್ಲಿರುವಂತಹ ಸಮಸ್ಯೆ ನಮ್ಮಲ್ಲಿ ಒಗ್ಗಟ್ಟಾಗಿ ಬರ್ತಾ ಇಲ್ಲ, ಒಬ್ಬೊಬ್ರು ಒಂದೊಂದು ರೀತಿಯ ವಿಷಯ ಅಂತ ಹೇಳಿದ್ರೆ 2 ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದರು. ಒಂದು, ಕೆಲಸ ಆದ ಅವಶ್ಯಕತೆ ಇತ್ತು, ಅದು ಆಗ್ತಾ ಇದೆ, ಮತ್ತು ಅಲ್ಲಿ ವಾಹನಗಳ ಓಡಾಟವೇ ಇಲ್ಲದೆ ಮತ್ತು ಸಂಚಾರ ವ್ಯವಸ್ಥೆ ಸರಿಯಾಗಿಲ್ಲದ್ರಿಂದ 6 ತಿಂಗಳಿಂದ ಬಿಸ್ನೆಸ್ ಇಲ್ಲ ಅಂತ. ಅಲ್ಲಿ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಸುಮಾರು 1.5 ಕಿಲೋಮೀಟರ್ ಅಂತರದಲ್ಲಿ ಬಹಳಷ್ಟು ಅಂಗಡಿ ಮಳಿಗೆಗಳೆಲ್ಲ ಇದ್ದಾವೆ. ಸೊ ಅಲ್ಲಿ ಎಲ್ಲ ಕಡೆ ವಾಹನಗಳ ಜನರು ಓಡಾಡಲಿಕ್ಕೆ ಅನುಕೂಲ ಇದ್ದರೆ ಮಾತ್ರ ವ್ಯಾಪಾರ ವಹಿವಾಟು ನಡೀತದೆ. ಸೊ ವ್ಯಾಪಾರ ವಹಿವಾಟು ಇಲ್ಲದಿರೋದ್ರಿಂದ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. 6 ತಿಂಗಳಿಂದ ನಮಗೆ ಅಂದರೆ ಅಲ್ಲಿ ಅದರ ಮೇಲೆ ಬದುಕುವವರು ಬಹಳಷ್ಟು ಜನ ಇದ್ದಾರೆ, ವ್ಯಾಪಾರಗಳ ಮೇಲೆ, ಅವರಿಗೆ ಸಮಸ್ಯೆ ಆಗಿದೆ ಅನ್ನೋದು. ಸೊ ಇಂತಹ ಸಮಸ್ಯೆ ಇದು ಮೊದಲೇನಲ್ಲ. ಅಂದರೆ ಕಾಸ್ಟ್ರೀಟ್ನಿಂದ ಅಳಕೆಗೆ ಸಂಪರ್ಕಿಸುವ ಕಾಂಕ್ರೀಟ್ ರಸ್ತೆ ಆಗುವಾಗಲೂ ಕೂಡ ಅದು ಬಹಳಷ್ಟು ಸಮಯ ತಗೊಂಡಿತ್ತು. ಅದು ಕಾಮಗಾರಿ ಮುಗೀತದೋ ಇಲ್ವೋ ಅನ್ನುವಂಥ ಪರಿಸ್ಥಿತಿ ಇತ್ತು. ಮುಗಿದಿದೆ, ಅದು ಮುಗಿದ ಬಳಿಕ ಈಗ ಅಂದರೆ ಈಗ ಕಾಣ್ತಾ ಇರೋದು ನಾವು ಈ ಸೇತುವೆ ನಿರ್ಮಾಣದ್ದು. ಅಂದರೆ ಅಲ್ಲಿಯ ವ್ಯಾಪಾರಿಗಳದ್ದು ನಿರಂತರ ಸಂಕಷ್ಟ ಅನ್ನುವಂಥ ಪರಿಸ್ಥಿತಿ. ಅವರು ಅಂತ ಮಾಡಲನ್ನು ತೋಡ್ಕೊಂಡು ವ್ಯಾಪಾರಿಯಾಗಿ ಮಾಡಲನ್ನು ತೋಡ್ಕೊಂಡಿದ್ದಾರೆ. ಮತ್ತೆ ಒಂದು ಸರ್ ಇಲ್ಲಿ ನಾವು ಹೇಳಿದಾಗೆ ಅವರೊಂದು ಸಮಸ್ಯೆಗೆ ಒಂದು ಆಲ್ಟರ್ನೇಟಿವ್ ಐಡಿಯಾ ಮಾಡಿ, ಅಂದ್ರೆ ನಮಗೆ ಈ ಸಮಸ್ಯೆ ಬಂದ್ರೆ ನಾವು ಈ ದಾರಿ ಹಿಡಿತೇವೆ, ಆ ಸಮಸ್ಯೆಯನ್ನು ಪರಿಹರಿಸುತ್ತೆ ಅವ್ರೇನೋ ಅಂದ್ರೆ ಅನಿವಾರ್ಯವಾಗ್ತದೆ ಹೊಂದ್ಕೊಂಡು ಹೋಗುವಂಥದ್ದು. ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಮತ್ತೆ ಇಷ್ಟು ಜನರು ಎಲ್ಲರೂ ಸಮಸ್ಯೆಯಲ್ಲಿದ್ದಾರೆ. ಬಟ್ ಎಲ್ಲರೂ ಒಗ್ಗೂಡಿಕೊಂಡು ಇದನ್ನು ಬೇಗ ಮಾಡಿಕೊಡಿ ಅಂತ ಯಾರು ಕೇಳಿದ್ದಿಲ್ಲ ಇನ್ನುವರೆಗೂ. ಯಾಕೆ ಲೇಟ್ ಮಾಡ್ತೀರಿ ಅಂತ ಯಾರಾದರೂ ಕೇಳಿದ್ದಿಲ್ಲ. ಅಂದರೆ ಕೆಲವರು ಹೋಗಿ ತಮ್ಮ ಯಾರು ಪ್ರಭಾವಿತರಿದ್ದಾರೆ, ಯಾರು ಜನಪ್ರತಿನಿಧಿಗಳೊಂದಿಗೆ ಹೊಂದಿಕೊಂಡಿದ್ದಾರೆ ಅಥವಾ ಯಾರು ಮಾತನಾಡುವ ಧೈರ್ಯವನ್ನು ಹೊಂದಿದ್ದಾರೆ, ಅವರು ಮಾತ್ರ ವೈಯಕ್ತಿಕವಾಗಿ ಯಾಕೆ ಲೇಟ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಕೊಂಡು ಬಂದಿರುವ ಸಾಧ್ಯತೆ ಇರುತ್ತದೆ ಹೊರತು ಇಡೀ ಸಮುದಾಯ ಅಂದರೆ ಈ ಅಳಕೆ ಅಥವಾ ಕುದ್ರೋಳಿ ಸುತ್ತಮುತ್ತಲಿನ ಪ್ರದೇಶ ವ್ಯಾಪ್ತಿಯ ಜನರು ಒಟ್ಟಾಗಿ ನಮಗೆ ಈ ಕೆಲಸವನ್ನು ನೀವು ಇಷ್ಟು ಸಮಯದಲ್ಲಿ ಮಾಡಿಕೊಡ್ತೇನೆ ಅಂತ ಹೇಳಿದ್ರಿ, ಯಾಕೆ ಮಾಡಿಕೊಡಲಿಲ್ಲ? ಅಂದರೆ ಮೇ ತಿಂಗಳಲ್ಲಿ ಮುಗಿಬೇಕಾಗಿತ್ತು. ಮೇ ಹೋಗಿ ಜೂನ್ ಅರ್ಧ ಸಮಯ ಕಳೆದು ಹೋಯಿತು. ಇದು ಮಳೆಗಾಲದ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಸೊ ನಮಗೆ ಇದನ್ನು ಮಾಡಿಕೊಡಿ, ನಿಮ್ಮದು ಏನೋ ಇಟ್ಕೊಂಡು ನಮಗೆ ಹೇಳಿಬೇಡಿ ಅಂತ ಒತ್ತಡವನ್ನು ತರದೇ ಇದ್ದರೆ ಇವರು ಕೆಲಸವನ್ನು ಮಾಡೋದಿಲ್ಲ. ಮತ್ತು ಈಗ ಸದ್ಯಕ್ಕೆ ನಮಗೆ ಬಂದಿರುವ ಮಾಹಿತಿ ಕೆಲವು ಸಣ್ಣ ಪುಟ್ಟ ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ. ಸೊ ಅಂಥ ವಾಹನಗಳು ಓಡಾಟ ಮಾಡ್ತಾ ಇದ್ರೂ ಕೂಡ ಅದು ಪೂರಕವೇ ಅಂತ ಹೇಳ್ಬೋದು. ಆದರೆ ಪೂರ್ಣ ಪ್ರಮಾಣದ ಕರೆ ಇದೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಅಳಕೆಯಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿದೆ, ಬಟ್ ಅದು ಉದ್ಘಾಟನೆ ಆಗ್ತಾ ಇಲ್ಲ. 6 ತಿಂಗಳ ಕಾಮಗಾರಿಯ ಬಳಿಕ ಅದು ನಮಗೆ ಉದ್ಘಾಟನೆ ಯಾಕೆ ಮಾಡ್ತಾ ಇಲ್ಲ ಅನ್ನೋ ಜನರ ಸಮಸ್ಯೆ. ಇದಕ್ಕೆ ಏನು ಹೇಳಿಕೆ ಬಯಸ್ತೀರಿ ಸರ್? ಸರ್ ನೋಡಿ, ಜನರ ಸಂಸ್ಥೆ ಸಿಟಿ ಕಾರ್ಪೊರೇಷನ್ ಅವರಿಗೆ ಬಿದ್ದು ಇಲ್ಲ. ಯಾಕಂತ ಹೇಳಿದ್ರೆ ಈಗ ನೋಡಿ, ನಾವು ಈಗ 25 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇವೆ. ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಹತ್ರ ಮಾತಾಡಿದ್ರೆ ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇವೆ,
ಅವರಿಗೆ ನಾವು ತುಂಬಾ ಸಲ ಹೇಳಿ ಆಯ್ತು ಸರ್. ನೋಡಿ, 1.5 ವರ್ಷದಿಂದ ನಾವು ತುಂಬಾ ಸಮಸ್ಯೆ ಬರ್ತಾ ಇದ್ದೇವೆ ವ್ಯಾಪಾರದಲ್ಲಿ. ಹೌದು. ಅದಕ್ಕೆ ಮಾಡ್ತೇವೆ, ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮೊನ್ನೆ ನಾವು ಇಲ್ಲಿಯ ಸ್ಥಳೀಯ ಶಾಪ್ನವರೆಲ್ಲ ಒಟ್ಟಾಗಿ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು, ಈ ತಿಂಗಳು 1ಕ್ಕೆ ನಾವು 1 ರೋಡ್ ಬಿಟ್ಟು ಕೊಡ್ತೇವೆ ಅಂತ ಹೇಳಿ. ಅದರ ಬಿಟ್ಟು ಹೇಳಿದ ಮೇಲೂ ಅವರು ಏನು ಆಕ್ಷನ್ ತಗೊಳ್ಳಿಲ್ಲ ಅದರ ಬಗ್ಗೆ. ಹೌದಾ? ಸೊ ನಾವು ಗುರುದತ್ ಅವರೇ, ನಿಮ್ಮ ಮಾತನಾಡೋದಾದ್ರೆ, ನಾವು ನಿಮ್ಮ ಈ ಕಾಸ್ಟ್ರಿಟ್ನಿಂದ ಅಳಕೆ ಅಥವಾ ಮಾರ್ಗವಾಗಿ ಹೋಗುವವರು ಕಳೆದ 1 ವರ್ಷದಿಂದ ಸಮಸ್ಯೆನೇ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕಾಗಿ ಒಂದಿಷ್ಟು ಸಮಯ ಕಳೆದರು, ಈಗ ಬ್ರಿಡ್ಜ್ ನಿರ್ಮಾಣಕ್ಕೆ ಒಂದಿಷ್ಟು ಸಮಯ ಕಳೀತಾ ಇದ್ದಾರೆ. ಸೊ ಅಂದ್ರೆ ಹೀಗೆ ಅಂದ್ರೆ ನೀವು ಒಟ್ಟಾಗಿ ನಮಗೆ ಸಮಸ್ಯೆಗೆ ಪರಿಹಾರ ಕಂಡುಕೊಡಿ ಅಂತ, ಅಥವಾ ನಾವು ಇದನ್ನು ಹೊಂದಿಕೊಂಡೇ ಇದ್ದೇವೆ ಸಮಸ್ಯೆಗೆ ಅನ್ನುವ ಕಾರಣಕ್ಕಾಗಿ ನಿಮ್ಮನ್ನ ಈ ರೀತಿ ಗೋಳು ಹಾಕೊಳ್ತಾ ಇದ್ರೆ ಹೇಗೆ? ಹೌದು ಸರ್, ಯಾಕಂತ ಹೇಳಿದ್ರೆ ರೋಡ್ ಆಗ್ಬೇಕು, ಇಂಪ್ರೂವ್ಮೆಂಟ್ ಆಗ್ಬೇಕು, ಎಲ್ಲ ಆಗ್ಬೇಕು. ಆದ್ರೆ ಅವರು ನೋಡಿ, ಈಗ ನಾವು ಬಿಸ್ನೆಸ್ ಮಾಡೋರು ತುಂಬಾ ಈ ಸಮಸ್ಯೆಗೆ ನಾವು ಇದಾಗಿದ್ದೇವೆ, ಪ್ರಾಬ್ಲಮ್ ಇದೆ ನಮ್ಗೆ. ನೋಡಿ, 1 ವರ್ಷದಿಂದ ನಮ್ಮ ಬಿಸ್ನೆಸ್ ಎಲ್ಲ ಕಳೆದು ಹೋಗಿದೆ. ಈ ಬ್ರಿಡ್ಜ್ ನೋಡಿ, ಈಗ 6 ತಿಂಗಳಾಯ್ತು ಅವರು ಬ್ರಿಡ್ಜ್ ಹಿಡಿದು. ಬ್ರಿಡ್ಜ್ ಏನು ದೊಡ್ಡ ಇದಲ್ಲ, ಬ್ರಿಡ್ಜ್ ಅಂತ ಹೇಳಿದ್ರೆ ದೊಡ್ಡ ಬ್ರಿಡ್ಜ್ ಏನಲ್ಲ, ಅದು ಕೇವಲ ಒಂದು 40 ಫೀಟ್ ಅಗಲದ ಒಂದು ಬ್ರಿಡ್ಜ್ ಆಗಿರಬಹುದು, ಉದ್ದ ಅಗಲದ ಬ್ರಿಡ್ಜ್ ಅದು. ಅದನ್ನ ಮಾಡ್ಲಿಕ್ಕೆ ಅಂದ್ರೆ ನಾವು 1 ತಿಂಗಳಲ್ಲಿ 50 ಮಹಡಿಯ ಬಿಲ್ಡಿಂಗ್ ಅನ್ನೇ ಕಟ್ಟುವಂತ ತಾಂತ್ರಿಕತೆಯನ್ನು ಇವತ್ತು ಹೊಂದಿದ್ದೇವೆ. ಆದ್ರೆ ಒಂದು ಬ್ರಿಡ್ಜ್ ಕಟ್ಟಲಿಕ್ಕೆ ನಮಗೆ 6 ತಿಂಗಳು ಬೇಕಾ ಎಂಬ ಪ್ರಶ್ನೆ ಉದ್ಭವಿಸ್ತದೆ. ಬಟ್ ಅವ್ರು ಹೇಗೋ ಒಂದು ಮಾಡಿದ್ದಾರೆ. ಬಟ್ ಅದಕ್ಕೊಂದು ಸಮಯವನ್ನು ನಿಗದಿಪಡಿಸಿ ಅದರಲ್ಲಿ ಉದ್ಘಾಟನೆ ಮಾಡಿ ಕೊಟ್ಟರೆ ಜನರಿಗೆ ಒಂದು ಅನುಕೂಲ ಆಗ್ತದೆ. ನೀವು ಕೆಲಸ ಮಾಡೋದೇ ಜನರ ಅನುಕೂಲಕ್ಕೆ ಆಗಿರುವಾಗ ಯಾಕೆ ತಡ ಮಾಡ್ತೀರಿ ಎಂಬುದು ನಮ್ಮ ಪ್ರಶ್ನೆ. ಸೊ ನಿಮ್ಮ ಪ್ರಶ್ನೆ ಕೂಡ ಅದೇ ಆಗಿರ್ತದೆ. ಹೌದು ಸರ್, ಹೌದು. ಈಗ ಅಂದ್ರೆ ಅವರು ಈಗ ತಡ ಮಾಡಿದ್ದಾರೆ, ಮೇಲಿ ಬಿಡ್ತೇನೆ ಅಂತ ಹೇಳಿದ್ರು, ಆಗ್ಲಿಲ್ಲ. ಜೂನ್ 1ಗೆ ಬಿಟ್ಟುಕೊಡುವ ರಸ್ತೆ ಸಂಚಾರಕ್ಕೆ ಅನುವು ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು, ಅದು ಕೂಡ ಆಗ್ಲಿಲ್ಲ. ಈಗ ಮುಂದೇನು ಅನ್ನುವಂತ ಪ್ರಶ್ನೆ ನಿಮ್ಮದು. ಹೌದು ಸರ್, ಹೌದು. ಮುಂದೇನು ಸರ್, ಏನ್ ಮಾಡೋದು ಈಗ ಹಾಗಾದ್ರೆ? ಅಲ್ಲ, ಮುಂದೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಸಮಸ್ಯೆಗೆ ಅವರು ಸಂಧಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಗೂಡಂಗಡಿ ಇದೆ, ಒಬ್ಬರದು ತುಂಬಾ ವರ್ಷದಿಂದ. ಹೌದು. ಅವರೊಂದು ಬಿಟ್ಟು ಕೊಡೋದಿಲ್ಲ, ಮನೆಯವರೊಂದು ಬಿಟ್ಟು ಕೊಡ್ತಾ ಇಲ್ಲ. ಅವರಿಗೆ ಸಂಧಿಸಿ ಅವರು ಏನು ಅವರ ಪ್ರಾಬ್ಲಮ್ ಅದನ್ನು ಸರಿ ಮಾಡ್ಬೇಕಲ್ವಾ. ಸಾರ್ವಜನಿಕ ರಸ್ತೆ ಅಂತ ಹೇಳುವಾಗ ಅದು ಅವ್ರದ್ದು ಏನು ಪ್ರಾಬ್ಲಮ್ ಇದೆ, ರಸ್ತೆ ಇಲ್ಲಿ ಸಾರ್ವಜನಿಕ ಏನು ತೊಂದರೆ ಆಗ್ತಾ ಇದೆ ಅಂತ ಹೇಳುವಾಗ ಇವರು ಅದನ್ನು 4 ಜನ ಇಲ್ಲಿ ವ್ಯಾಪಾರಸ್ಥರ ಹತ್ರ ಹೇಳಿ ನಾವು ಒಟ್ಟಾಗಿ ಅವ್ರಿಗೆ ಸಾಲ್ವ್ ಮಾಡಿಸಬಹುದು. ಯಾಕಂದ್ರೆ ಸಾರ್ವಜನಿಕ ಪ್ರಾಬ್ಲಮ್ ಇದು, ಬ್ರಿಡ್ಜ್ ಸಾರ್ವಜನಿಕ ಪ್ರಾಬ್ಲಮ್ ಅಲ್ವಾ. ಅಲ್ಲ, ನೀವು ಒಟ್ಟಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳ್ತೀರಿ. ಅದೇ ಒಟ್ಟಾಗಿ ಯಾರು ಸಮಸ್ಯೆಯನ್ನ ಮಾಡ್ತಾ ಇದ್ದಾರೆ ಅಥವಾ ಯಾರು ಈಗ ತಮಗೆ ಕೆಲವು ಬೇಡಿಕೆಗಳು ನೀಡ್ತಾರೆ ಅವರ ಹತ್ರ ನೀವು ಒಟ್ಟಾಗಿ ಮಾತನಾಡಿದ್ದೀರಾ, ಅದಕ್ಕೆ ಏನು ಪರಿಹಾರ ಅಂತ ನಿಮ್ಮ ಕಡೆಯಿಂದ ಏನು ಪರಿಹಾರ ಅದಕ್ಕೆ? ಸರ್, ನಾವು ಬಿಸ್ನೆಸ್ ಗಳು ಎಲ್ಲರೂ ಒಟ್ಟಾಗಿ ನಾವು ಮಾತಾಡಿದ್ದೇವೆ. ಸ್ಥಳೀಯ ಕಾರ್ಪೊರೇಟರ್ ಹತ್ರ ನಾವು ಮಾತಾಡಿದ್ರು ಅದಕ್ಕೆ ಅವ್ರು ರಿಪ್ಲೈ ಇಲ್ಲ. ಅವ್ರು ಹೇಳ್ತಾರೆ, ನಾನು ನೋಡಿ ಸರ್, ಒಂದು ಬ್ರಿಡ್ಜ್ ಅಂತ ಹೇಳುವಾಗ ಕಮ್ಮಿ ಒಂದು 10-20 ಜನ ಕೆಲಸ ಮಾಡಬೇಕು. ಇದು 4 ಜನ ಹಿಡ್ಕೊಂಡು ಕೆಲಸ ಮಾಡಿದ್ರೆ ಬ್ರಿಡ್ಜ್ ಯಾವಾಗ ಆಗುದು? ಅದೇ ಸಮಸ್ಯೆ ನಮ್ಮ ಇವರದು ಕಾರ್ಪೊರೇಟರ್ ಏನಂತ ಹೇಳಿದ್ರೆ, ನಾವು ಹೇಳಿದ್ರೆ ಅವರಿಗೆ ಕೋಪ ಬರ್ತದೆ. ಅವರಿಗೆ ಅವರ ಸಮಸ್ಯೆ ಅಲ್ಲ, ಅವರಿಗೆ ಅವ್ರದ್ದು ಬೇರೆ ಸಮಸ್ಯೆ ಇರಬಹುದು, ಏನು ಅವ್ರ ಹತ್ರ ಡೀಲ್ ಮಾಡಿದಾರೆ ಅಂತ ಗೊತ್ತಾಗೋದಿಲ್ಲ. ಈಗ ನಾವು ಅದನ್ನೇ ಇಳಿಸ್ಬೇಕು, ಸ್ಥಳೀಯ ಕಾರ್ಪೊರೇಟರ್ ನಮ್ಮ ರಸ್ತೆ ಅವರ ಹತ್ರ ಏನ್ ಡೀಲ್ ಮಾಡಿದ್ದಾರೆ ಅಂತ ಹೇಳಿ. ಆಗ ನಾವು ನಿಮ್ಮ ಸ್ಥಳೀಯ ಕಾರ್ಪೊರೇಟರ್ಗಳ ಹೆಸರನ್ನ ಕೇಳಲಿಕ್ಕೆ ಬಯಸ್ತೇವೆ ಸರ್. ಇವರು ರಾಜೇಂದ್ರ ಕುಮಾರ್ ಅಂತ ಹೇಳಿ. ರಾಜೇಂದ್ರ ಕುಮಾರ್ ಅವರು ಬಹಳ ಸಮಯದಿಂದ ಅಲ್ಲಿ ಪ್ರತಿನಿಧಿಯಾಗಿದ್ದಾರೆ ಮತ್ತು ಅಂದ್ರೆ ಸ್ಥಳೀಯವಾಗಿ ಗುರುತಿಸಿಕೊಂಡ ವ್ಯಕ್ತಿಯೇ ಆಗಿದ್ದಾರೆ. ಹೌದು. ಆದ್ರೂ ಕೂಡ ಸ್ಥಳೀಯ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ನೀವು ಹೇಳುವಾಗೆ ಅವ್ರು ಕೆಲವು ಆರೋಪಗಳನ್ನು ಅವರ ಮೇಲೆ ಮಾಡ್ತಾ ಇದ್ದೀರಿ. ಅಂದ್ರೆ ಅವರು ಗುತ್ತಿಗೆದಾರ ಏನಿದ್ದಾರೆ ಅವರೊಂದಿಗೆ ಹೊಂದಾಣಿಕೆ ಅಥವಾ ಡೀಲ್ ಮಾಡಿಕೊಂಡ ಕಾರಣದಿಂದಾಗಿ ಅವರು ಕೆಲಸ ವಿಳಂಬ ಮಾಡಿದ್ರು ಕೂಡ ಅವರನ್ನ ಪ್ರಶ್ನಿಸಲಿಕ್ಕೆ ಇವರು ಹೋಗ್ತಾ ಇಲ್ಲ ಅಂತ. ಹೌದು ಸರ್, ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಅವರಿಗೆ ಜನರ ಸಮಸ್ಯೆ ಇಲ್ಲ. ಅವರಿಗೆ ಜನರ ಸಂಸ್ಥೆ ಆದ್ರೆ ಅವರು ನಾವು ಇಷ್ಟು ಜನ ಪಬ್ಲಿಕ್ ಇಲ್ಲಿ ರಸ್ತೆ ಇಲ್ಲಿ ಬಿಸ್ನೆಸ್ ಮಾಡೋರ ಹತ್ರ ಅವರು ಹೇಳ್ತಿದ್ರು, ಈ ತರ ಸಮಸ್ಯೆ ಇದೆ ನೀವು ಬನ್ನಿ ಅಂತ ಹೇಳಿ. ಇದು ಅವರ ಕೈಯಲ್ಲಿ ಇಲ್ಲದಿದ್ರೆ ನಮ್ಮ ಹತ್ರ ಹೇಳ್ಬೋದು. ಅವರು ಇಲ್ಲಿ ನಾವು ಎಷ್ಟೋ 30 ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡೋರಲ್ವಾ. ಹೌದೌದು. ಓಕೆ, ನೀವು ಈಗ ನಿಮ್ಮ ಸ್ಥಳೀಯ ಕಾರ್ಪೊರೇಟರ್ ಅನ್ನ ಮೀರಿ ಮುಂದಿನ ಹಂತಕ್ಕೆ ಹೋಗಿದ್ದೀರಾ? ಯಾರ ಹತ್ರ ಕೇಳಿದ್ದೀರಾ? ಯಾವ ಸರ್? ನೀವು ಸ್ಥಳೀಯ ಕಾರ್ಪೊರೇಟರ್ ಹತ್ರ ಮಾತಾಡಿದ್ದೀರಿ ಅಥವಾ ಅವರಿಂದ ಕೆಲಸ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗಿದೆ ನಿಮಗೆ. ಇನ್ನು ಅವರನ್ನ ಮೀರಿ ಸ್ವಲ್ಪ ಮೇಲ್ಮಟ್ಟದ ಅಧಿಕಾರಿಗಳನ್ನ, ಮೇಲ್ಮಟ್ಟದ ಜನಪ್ರತಿನಿಧಿಗಳನ್ನ ಮಾತನಾಡುವ ಪ್ರಯತ್ನ ಮಾಡಿದ್ದೀರಾ? ಅವರಿಂದ? ಹೌದು ಸರ್, ಸಿಟಿ ಕಾರ್ಪೊರೇಷನ್ ಅವರ ಹತ್ರ, ಇಂಜಿನಿಯರ್ ಹತ್ರ ಮಾತಾಡಿದ್ದೇನೆ. ಮಾತಾಡುವಾಗ ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ಆಗುತ್ತೆ, ಮಳೆ ಬರುತ್ತೆ ಅಂತ. ಮಳೆ ಬರುವ ಮೊದಲು ಇದು ಕೆಲಸ ಮಾಡ್ಬೇಕಿತ್ತಲ್ವಾ. ಈಗ ಮಳೆ ಅಂತ ಹೇಳಿ
ತೋರಿಸ್ಲಿಕ್ಕಿಲ್ಲ ಅವರು. ಇನ್ನು ಅಂದ್ರೆ ನಿಮಗೆ ಮಳೆ ಬರ್ತದೆ ಅಂತ ಇವತ್ತು ಗೊತ್ತಾಗಿದ್ದಲ್ಲ, ಇದು ಪ್ರಕೃತಿ ಸಹಜ, ಅದು ಗೊತ್ತಾಗಿರುವಂತ ವಿಷಯ. ನೀವು ಅದಕ್ಕಿಂತ ಮೊದಲೇ ನೀವು ರೆಡಿ ಆಗಿರ್ಬೇಕಿತ್ತು. ಈಗ ಮಳೆ ಬರ್ತದೆ ಅಂತ ಹೇಳುವ ಅವಶ್ಯಕತೆ ಇಲ್ಲ, ಹೇಳಬಾರದು. ಓಕೆ, ಈಗ ನಮ್ಮ ಕೊನೆಯ ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಅವರು ಓಕೆ ನಿಗದಿತ ಸಮಯಕ್ಕೆ ಉದ್ಘಾಟನೆ ಮಾಡಿ ಕೊಡ್ತಾ ಇಲ್ಲ, ಹಾಗಿದ್ರೆ ಜನರು ಏನು ಮಾಡಬೇಕು ಅಂತ ನೀವು ಹೇಳೋದು? ಹೌದು ಅಲ್ಲ, ಜನರು ಏನು ಮಾಡಬೇಕು? ಜನರು ಈಗ ನೋಡಿ, ಮೊನ್ನೆ 1 ತಾರೀಕಿಗೆ ಮಕ್ಕಳ ಓಪನಿಂಗ್ ಅಂದ್ರೆ ಮಕ್ಕಳ ಶಾಲೆ ಸ್ಟಾರ್ಟ್ ಆರಂಭ ಆಗುವಾಗ ನಾನು ಸ್ಥಳೀಯ ಕಾರ್ಪೊರೇಟರ್ ಮಾತಾಡುವಾಗ ಇಲ್ಲ ನಾನು ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ರು. ಈಗ ನೋಡಿ, ಈಗ 15 ದಿವಸ ಆಯ್ತು, ಯಾವ ನೋಡಿದ್ರು ಅಲ್ಲಿ 9 ಗಂಟೆಗೆ ಅಲ್ಲಿ ನಮ್ಮ ಗುಜರಾತಿ ಸ್ಕೂಲ್ ಹತ್ರ ತುಂಬಾ ಬ್ಲಾಕ್ ಆಗ್ತದೆ, ಬರ್ಲಿಕ್ಕೆ ಆಗುದಿಲ್ಲ, ಹೋಗ್ಲಿಕ್ಕೆ ಆಗುದಿಲ್ಲ. ಹೌದು, ಅಂದ್ರೆ ಒಟ್ಟಾಗಿ ಸ್ಥಳೀಯ ಕಾರ್ಪೊರೇಷನ್ ಆಫೀಸಿಗೆ ಹೋಗಿ ಧರಣಿ ಮಾಡಬೇಕು ಅಂತ ನೆನೆಸ್ತೇವೆ. ಓಕೆ, ಅಂದ್ರೆ ಅಲ್ಲಿ ಕೆಲವು ವಿದ್ಯಾಸಂಸ್ಥೆಗಳಿದ್ದಾವೆ, ಮತ್ತೆ ನಮ್ಮ ಪ್ರಮುಖವಾದ ಕುದ್ರೋಳಿ ದೇವಸ್ಥಾನ ಇದೆ, ಹಾಗೆ ಬಂದರನ್ನ ಸಂಪರ್ಕಿಸುವ ಪ್ರಮುಖ ರಸ್ತೆ ಇದು, ಹಾಗೆ ಸೆಂಟ್ರಲ್ ಮಾರ್ಕೆಟ್ಗೆ ಹೋಗುವ ಲಾರಿಗಳು ಬೆಳಿಗ್ಗೆ ಓಡಾಡುವ ಸಂಚಾರ ಜಾಗ. ಸೊ ಪ್ರಮುಖರ ಸಂಚಾರ ರಸ್ತೆ ಇದಕ್ಕೆ ಇನ್ನೂ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಜನಪ್ರತಿನಿಧಿಗಳ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಅವರು ಅಂದ್ರೆ ಅವರ ಇದಕ್ಕೆ ಹಿಡಿದ ಕೈಗನ್ನಡಿ ಅನ್ನಿಸ್ತಾ ಇದೆ ಇದು. ಓಕೆ ಗುರುವರೇ, ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ. ಸೊ ನೀವು ಹೋರಾಟದ ಹಾದಿಯಲ್ಲಿ ಇದ್ದೀರಿ, ಹೋರಾಟವನ್ನು ಮಾಡದೆ ನಿಮ್ಗೆ ಏನು ಸಿಗುವುದಿಲ್ಲ ಅಂತ ಅನಿಸ್ತಾ ಇದೆ. ಸೊ ಹೋರಾಟದ ಬಗ್ಗೆ ನಿಮ್ಮ ಪ್ರಕ್ರಿಯೆಗಳು ಇದ್ದರೆ ಅದನ್ನು ಕೂಡ ನಾವು ಸ್ಪಂದಿಸ್ತೇವೆ ಮತ್ತು ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳ್ತಾ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಜನರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಜನರು ಹೋರಾಟ ಮಾಡ್ತಾ ಇಲ್ಲ, ಮನವಿಯನ್ನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ನಮ್ಗೆ ಯಾವಾಗ ಕೊಡ್ತೀರಿ, ನಾವು ಯಾವಾಗ ಬಿಟ್ಟು ಕೊಡ್ತೀರಿ, ಸಂಚಾರಕ್ಕೆ ಅನುವು ಮಾಡಿಕೊಡಿ. ಅಂದರೆ ಅದು ಮುಖ್ಯವಾಗಿ ಅಲ್ಲಿ ಪ್ರಮುಖ ಅಂದರೆ ವ್ಯಾಪಾರಿ ವ್ಯವಹಾರ ಇರುವಂತಹ ಜಾಗ ರಸ್ತೆ ಇದು. ಸೊ ಪ್ರವಾಸಿ ತಾಣ ಕೂಡ ಹೌದು ಈ ಪ್ರದೇಶ ವ್ಯಾಪ್ತಿ. ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಸಮಸ್ಯೆ ಆಗಿದೆ. ವ್ಯಾಪಾರಸ್ಥರಲ್ಲ, ಸಾರ್ವಜನಿಕರು ಕೂಡ. ಅಂದ್ರೆ ಮುಖ್ಯ ರಸ್ತೆ ನಾವು KS ರಾವ್ ರೋಡ್ ಅಥವಾ MG ರೋಡ್ ಇದೆ, ಅದರ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಈ ರಸ್ತೆ ಬಳಕೆಯಾಗುವುದು ಅನಿವಾರ್ಯ ಆಗ್ತದೆ. ಇದು ಒಳ ರಸ್ತೆಯಾಗಿ ಬಳಕೆ ಆಗ್ತದೆ, ಇದು ಮುಖ್ಯ ರಸ್ತೆಯಾಗಿ ಬಳಕೆ ಆಗಬೇಕು. ಈಗ ಅದಕ್ಕಾಗಿ ಅದನ್ನು ವಿಸ್ತರಣೆ ಮಾಡಿದ್ದಾರೆ, ಕಾಂಕ್ರೀಟ್ ಹಾಕಿದ್ದಾರೆ, ಎಲ್ಲವೂ ಹೌದು. ಆದರೆ ಯಾಕೆ ತಡ ಅನ್ನುವಂಥದ್ದು ಅಂದ್ರೆ ನಿಮಗೆ ಮಳೆಗಾಲ ಬರ್ತದ ಅಂತ ಗೊತ್ತಿರಲಿಲ್ವಾ? ಅದಕ್ಕಿಂತ ಮೊದಲು ಅದನ್ನು ಮುಗಿಸಬೇಕು ಅಂತ ಜವಾಬ್ದಾರಿ ಇರಲಿಲ್ವಾ? ಗುತ್ತಿಗೆ ಕೊಟ್ಟವರಿಗೆ ಒತ್ತಡ ಹೇಳಲಿಕ್ಕೆ ಆಗಲಿಲ್ವಾ? ನೀವು ಹೇಳ್ಕೊಂಡು ಹೋದ್ರೆ ನಿಮ್ಮ ಅಂದ್ರೆ ನಾವು ಆ ಸಮಸ್ಯೆ ಈ ಸಮಸ್ಯೆ ಅಂತ ಹೇಳ್ಕೊಂಡು ಹೋಗ್ಬೋದು, ಆದ್ರೆ ಪರಿಹಾರ ಮಾಡ್ಕೊಳ್ಳೇಬೇಕು. ನೀವು ಪರಿಹಾರ ನಿಮ್ಮನ್ನು ನೇಮಿಸಿರುವುದು, ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿರುವುದು ಅದೇ ಕಾರಣಕ್ಕಾಗಿ. ನೀವು ಅದನ್ನೇ ಮಾಡ್ತಾ ಇದ್ರೆ ಮತ್ತೆ ಯಾವುದಕ್ಕೆ ನೀವು ಯಾವುದಕ್ಕೆ ಅನ್ನೋದು ಪ್ರಶ್ನೆ ಬರ್ತದೆ. ಸೊ ಕಾರ್ಪೊರೇಟರ್ ರಾಜೇಂದ್ರ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಇದು ಅಳಕೆ ಬ್ರಿಡ್ಜ್ ಅಂದ್ರೆ ಉದ್ಘಾಟನೆ ಆಗ್ತಾ ಇಲ್ಲ ಅಥವಾ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ಎಂಬ ದೂರುಗಳು ನಮಗೆ ಬರ್ತಾ ಇದ್ದಾವೆ. ಯಾಕೆ ಸರ್ ಇದು ಸಮಸ್ಯೆ ಏನು? ಯಾಕೆ ಪರಿಹಾರ ಯಾಕೆ ಕಾಣ್ತಾ ಇಲ್ಲ ಇದು? ಅಳಕೆ ಬ್ರಿಡ್ಜಿನ ಈಗ ಸೈಡ್ ನಲ್ಲಿ ಒಂದು ಚರಂಡಿ ಆಗಬೇಕಿತ್ತು ಈಗಾಗಲೇ. ಹೌದು, ಹಲೋ ಹೇಳಿ, ಕೇಳ್ತಾ ಇದೆಯಾ ಸರ್? ಹೇಳಿ. ಕೇಳ್ತಾ ಇದೆಯಲ್ಲ? ಹಾ, ಕೇಳ್ತಾ ಇದೆ, ಹೇಳಿ. ಚರಂಡಿ ಆಗ್ತಾ ಉಂಟು. ಅಲ್ಲಿ ಒಬ್ಬರದು ಮನೆಯವರದೊಂದು ಸಮಸ್ಯೆ ಮತ್ತು ಒಂದು ಗೂಡಂಗಡಿದು ಸಮಸ್ಯೆಯಿಂದ ಸ್ವಲ್ಪ ವಿಳಂಬವಾಗಿದೆ. ಸೊ ಅದ ಸರ್, ಅದು ಅಂದರೆ ಗೂಡಂಗಡಿಯವರು ಮತ್ತು ಮನೆಯವರು ಸಮಸ್ಯೆ ಆಗ್ತದೆ ಅನ್ನೋದು ಇದು ನಿರ್ಮಾಣ ಮಾಡುವಾಗ ಹಂತದಲ್ಲೇ ಗೊತ್ತಿರಲಿಲ್ಲ ಸರ್. 6 ತಿಂಗಳಿಂದ ಕಾಮಗಾರಿ ನಡೀತಾ ಇದೆ. ಸೊ ಜನರು ಕೇಳ್ತಾ ಇರೋದು 6 ತಿಂಗಳಿಂದ ಇದನ್ನು ಯಾಕೆ ಪರಿಹಾರ ಮಾಡುವ ಪ್ರಯತ್ನವನ್ನು ಮಾಡಲಿಲ್ಲ ಅಂತ. ಸರ್ ಯಾಕೆ ಯಾಕೆ ಪರಿಹಾರ? ಈಗಾಗಲೇ ಅದನ್ನು ನಾನು ಸಂಬಂಧಪಟ್ಟ ಕಮಿಷನರ್ ಆಗಲಿ ಇವರಿಗೆ ನಮ್ಮ ಅಧಿಕಾರಿಗಳಿಗಾಗಲಿ ಅದನ್ನು ಮಾಡಬೇಕು ಅಂತ ಪದೇ ಪದೇ ವಿನಂತಿಸಿಕೊಂಡಿದ್ದೇನೆ. ನಾನೊಂದು 7-8-10 ಬಾರಿ ವಿನಂತಿಸಿಕೊಂಡ್ರು ಕೂಡ ಅದು ಆ ಕೆಲಸ ಕಾರ್ಯಗಳನ್ನು ಅವರನ್ನು ಕರೆದು ಸ್ವಲ್ಪ ಸಮಸ್ಯೆಯಿಂದ ಮನೆಯ ಗೋಡೆ ಮತ್ತು ಕಾಂಪೌಂಡ್ ವಾಲ್ ಮತ್ತು ಮನೆಯ ಒಂದು ಪಿಲ್ಲರ್ ಅನ್ನು ತೆಗಿಬೇಕು ಅಂತ ಹೇಳುವಂಥದ್ದು. ನಾವು ಈಗಾಗಲೇ ಅದನ್ನು ತೆಗಿಬೇಕು, ತಕ್ಷಣ ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳಲ್ಲಿ ಹೇಳಿದ್ದೇವೆ. ಅದನ್ನ ಕಮಿಷನರ್ನ ಗಮನಕ್ಕೆ ಕೂಡ ತಂದಿದ್ದೇನೆ. ಮೊನ್ನೆ ನಾನು ಹಲವಾರು ಬಾರಿ ಕಮಿಷನರ್ ಬಗ್ಗೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಲ್ಲ, ಇಲ್ಲಿ ವಿಷಯ ಅಂತ ಹೇಳಿದ್ರೆ ಸರ್, ಚರಂಡಿ ನಿರ್ಮಾಣ ಆಗಬೇಕು ಅನ್ನೋಂಥದ್ದು ನೀವು ಆಗಲೇ ಅದಕ್ಕೆ ಅಂದರೆ ಯಾವ ತರಹದಲ್ಲಿ ಬ್ರಿಡ್ಜ್ ನಿರ್ಮಾಣಕ್ಕೆ ಕೈ ಹಾಕಿದಿರೋ ಅದೇ ಸಮಯದಲ್ಲಿ ಅದಕ್ಕೂ ಕೂಡ ನೀವು ಯೋಜನೆಯನ್ನು ರೂಪಿಸಿರ್ತೀರಿ. ಸೊ 6 ತಿಂಗಳಲ್ಲಿ ಅದಕ್ಕೆ ಯಾಕೆ ಅವರನ್ನು ಸ್ಪಂದಿಸಲಿಕ್ಕೆ ಅಥವಾ ಅದನ್ನು ಅವರನ್ನು ಮನವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕೇಳಿ ನಮ್ಮ ಪ್ರಶ್ನೆ ಇರೋದು. 6 ತಿಂಗಳಿಂದ ಸಂಬಂಧಪಟ್ಟ ಮನೆಯವರಿಗೆ ಇವರನ್ನು ಕರೆದು ಮಾತನಾಡಿದ್ದೇವೆ. ಅಧಿಕಾರಿಗಳು ಆ ಕೆಲಸ ಕಾರ್ಯಗಳನ್ನು ಮಾಡಬೇಕಿತ್ತು, ಮಾಡಲಿಲ್ಲ. ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಸುಮಾರು 10-15 ಬಾರಿ ವಿನಂತಿಸಿದ್ರು ಕೂಡ ಆ ಕೆಲಸ ಕಾರ್ಯಗಳು ಆಗ್ಲಿಲ್ಲ. ಕಳೆದ ಸರಿ ನಾನು ಮತ್ತೆ ಪುನೊಮ್ಮೆ ಕಮಿಷನರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಹೇಳಿದ್ದೇನೆ, ಆ ರೀತಿಯಲ್ಲಿ ಅದನ್ನು ತಕ್ಷಣ ಮಾಡಬೇಕು, ತಕ್ಷಣ ಕ್ರಮ ಕೈಗೆತ್ತಿಕೊಳ್ಬೇಕು. ಈಗ ಏನಂದ್ರೆ ನಿನ್ನೆ ನಾನು ಮಾತನಾಡಿದಾಗ ಕಮಿಷನರ್ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅದಕ್ಕೆ ಟೆಂಡರ್ ಆಗುವಂತ ಕಾಮಗಾರಿಯನ್ನು
ತಕ್ಷಣ ಮಾಡಬೇಕು ಅಂತ ಹೇಳಿದ್ದೇನೆ ಈಗ. ಅಲ್ಲ, ಈಗ ನಿಮ್ಗೆ ನಾನು ಚರಂಡಿ ಕಾಮಗಾರಿ ಆಗದೆ ಬ್ರಿಡ್ಜ್ ಓಪನಿಂಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ, ಅಥವಾ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಅದು ಮಾಡಬಹುದು. ನಾನು ಅದಕ್ಕೆ ಹೇಳಿದ್ದೇನೆ, ಆ ಪೋರ್ಷನ್ ಅನ್ನು ಬಿಟ್ಟು ಮುಂದಿನ ಚರಂಡಿಯನ್ನು ಮಾಡಿ ನೀವು ತಕ್ಷಣ ಮಾಡಿ ಅಂತ ಹೇಳಿಕೊಂಡು ಮೊನ್ನೆ ಪುನಃ ಅಧಿಕಾರಿಗಳನ್ನು ಕರೆದು ಹೇಳಿದ್ದೇನೆ, ಮಾಡ್ತೇನೆ ಅಂತ ಹೇಳಿದ್ದಾರೆ. ಸರ್, ಅಂದ್ರೆ ನೀವು ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ತೀರಿ, ಆದ್ರೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಹಾಗಿದ್ರೆ ಜನಪ್ರತಿನಿಧಿಗಳ ಅವಶ್ಯಕತೆ ಏನು, ಅಥವಾ ಜನಪ್ರತಿನಿಧಿಗಳ ಅಂದ್ರೆ ಅವ್ರ ಕೆಲಸವನ್ನು ಯಾವ ರೀತಿ ಮಾಡೋದು ಅಂತ? ಜನಪ್ರತಿನಿಧಿಗಳು ಮಾಡುವಂತದ್ದು ಕೆಲಸ, ನನ್ನೇನು ಜವಾಬ್ದಾರಿಯುತವಾಗಿ ಮಾಡುವಂತ ಕೆಲಸವನ್ನು ನಾನು ಅವರ ಹತ್ರ ಹೇಳಿಕೊಂಡು ಅಧಿಕಾರಿಗಳ ಸ್ಪಂದನೆ ಕೂಡ ಬೇಕು. ಅದಕ್ಕೆ ಕಮಿಷನರ್ ಅವರು ತಕ್ಷಣ ಆಕ್ಷನ್ ತಗೊಳ್ಬೇಕು. ಹೇಳಿದ ಕೂಡಲೇ ಜನಪ್ರತಿನಿಧಿಗಳನ್ನು ಕರ್ತವ್ಯಗಳನ್ನು ಹೇಳಿದನ್ನು ಪಾಲನೆ ಮಾಡಬೇಕು ಅವರು. ಜನಪ್ರತಿನಿಧಿಗಳು ಇರುವುದು ಜನರ ಭಾವನೆಗಳನ್ನು ಸ್ಪಂದಿಸಲಿಕ್ಕೆ, ಜನರ ಕೆಲಸವನ್ನು ಮಾಡಲಿಕ್ಕೆ. ಜನಪ್ರತಿನಿಧಿಗಳು ಹೇಳಿದ್ದನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತ ಆದರೆ ಅವರ ವಿರುದ್ಧ ಏನಾದ್ರು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಯಾಕೆ ಇಷ್ಟು ದಿನ ಆದ್ರೂ ಯಾಕೆ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ಲಿಲ್ಲ? ಈ ಪ್ರಶ್ನೆ ನನ್ನದಿರುವುದು. ಈಗಾಗಲೇ ನಾನು ಕಮಿಷನರ್ ಹೇಳಿದ್ದೇನೆ, ಕಮಿಷನರ್ ಮಾಡ್ತೇನೆ ಅಂತ ಮೊನ್ನೆ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ, ಅದನ್ನು ಮಾಡಿಬಿಡಿ ಅಂತ ಹೇಳಿದ್ದೇನೆ. ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಹೇಳಿದ್ದೇನೆ. ಅಲ್ಲ, ಹೇಳ್ತಾ ಇದ್ದೀರಿ, ಆದ್ರೆ ಹೇಳಿದ್ರು ಕೂಡ ಕೆಲಸ ಆಗ್ತಾ ಇಲ್ಲ. ಆವಾಗ ಆ ಅಧಿಕಾರಿಗಳ ವಿರುದ್ಧ ಏನು ಕ್ರಮ, ಯಾರು ಕ್ರಮ ಕೈಗೊಳ್ಳೋದು? ಅಂತ ಅಧಿಕಾರಿಗಳ ವಿರುದ್ಧ ಜಿಲ್ಲಾಧಿಕಾರಿ ಅವರು ಕ್ರಮ ಕೈಗೊಳ್ಬೇಕು, DC ಅವರು. ಸೊ ಹಾಗಾದ್ರೆ DC ಅವರು ಕ್ರಮ ಕೈಗೊಳ್ಬೇಕಂದ್ರೆ ನೀವು ಅವರಿಗೆ ದೂರು ಕೊಡಬೇಕು, DC ಅವರಿಗೆ, ಜಿಲ್ಲಾಧಿಕಾರಿ. DC ಅವರಿಗೆ ಈ ಬಗ್ಗೆ ನಾನು ಇದರಲ್ಲಿ ತಿಳಿಸ್ತೇನೆ, ಇನ್ನು ಪತ್ರ ಮುಖೇನ ತಿಳಿಸುವುದು ಮಾತ್ರ ಬಾಕಿ. ಅಂದ್ರೆ ಮುಖತಃ ಹೋಗಿ ಹೇಳಿದಿರಿ ವಿಷಯವನ್ನ? ಹೌದು, ಹೇಳಿದ್ದೇನೆ, ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ತಲ ಪರೀಕ್ಷೆ ಕೂಡ ಆಗಿದೆ ಮೊನ್ನೆ. ಈಗಾಗಲೇ ಕಮಿಷನರ್ ಇದಕ್ಕೆ ಅವರ ಮನೆಯವರದು ಇದಕ್ಕೆ ಇದು ಪಿಲ್ಲರ್ ಒಂದು ಒಳಗಿನ ಕಡೆಯಲ್ಲಿ ಇರುವುದರಿಂದ ಅದಕ್ಕೆ ಮೊನ್ನೆ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಅಂತ ನಿನ್ನೆ ಹೇಳಿದ್ರು. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಇವತ್ತು ನಾನು ಅದರ ಬಗ್ಗೆ ಮಾಹಿತಿ ತಗೊಳ್ಬೇಕಾಗ್ತದೆ. ಅಂದ್ರೆ ನೀವು ಏನೇ ಮಾಡಿ ಸರ್, ಅಂದ್ರೆ ಅಧಿಕಾರಿಗಳು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಬಟ್ ಜನರು ಹೇಳ್ತಾ ಇರೋದು ಕಾರ್ಪೊರೇಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ನೀವು ಅಧಿಕಾರಿಗಳ ಜೊತೆ ಏನು ಸ್ಪಂದಿಸ್ತಾ ಇದ್ದೀರಿ, ಅಥವಾ ಅಧಿಕಾರಿಗಳ ಜೊತೆ ಏನು ಮಾತಾಡಿದ್ದೀರಿ ಅದು ಜನರಿಗೆ ಗೊತ್ತಾಗೋದಿಲ್ಲ. ಅವರು ನೇರವಾಗಿ ನಾವು ಇವರನ್ನ ಮತ ಹಾಕಿ ಆಯ್ಕೆ ಮಾಡಿದ್ದೇವೆ, ಇವರು ನಮಗೆ ಬೇಕಾದ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ಅದಕ್ಕೆ? ನೋಡಿ, ಇಷ್ಟು ದೊಡ್ಡ ಕೆಲಸ ಮಾಡುವಾಗ, ಸುಮಾರು 11 ಕೋಟಿ ರೂಪಾಯಿ ವೆಚ್ಚದ ನಿರ್ಮಾಣ ಮಾಡುವಾಗ, ಇದರಲ್ಲಿ ಎಷ್ಟೊಂದು ಎಲ್ಲವನ್ನು ಅಲ್ಲಿಂದ ಇಲ್ಲಿಯವರೆಗೆ ಮಹಾನಗರ ಪಾಲಿಕೆ ಸದಸ್ಯರ ನೆಲೆಯಲ್ಲಿ ಎಲ್ಲವನ್ನು ಕೂಡ ಮಾಡಿದ್ದೇವೆ. ಅಂದಿನ ಶಾಸಕರಿರುವಂತಹ ಸಂದರ್ಭದಲ್ಲಿ ಕೂಡ, ಯೋಗೀಶ್ ಭಟ್ರು ಇರುವಂತಹ ಸಂದರ್ಭದಲ್ಲಿ ಕೂಡ ಅದಕ್ಕೆ ವಿಶೇಷವಾಗಿ ಅನುಮೋದನೆ, 11 ಕೋಟಿ ರೂಪಾಯಿ ವಿಶೇಷ ಅನುಮೋದನೆ. ನಗರ ಪಾಲಿಕೆ ಇತಿಹಾಸದಲ್ಲಿ ಅಷ್ಟೊಂದು ದೊಡ್ಡ ಚರಂಡಿ ಫುಟ್ಪಾತ್ ವ್ಯವಸ್ಥೆಯನ್ನು ಯಾವಾಗೂ ಮಾಡಲಿಲ್ಲ. ಓಕೆ, ಯಾವಾಗ ಈಗ ಸಾಧ್ಯವಾದ ನಿಮಗೆ ಇರುವ ದೃಷ್ಟಿಯಲ್ಲಿ ನಿನ್ನೆ ಪ್ರಕಾರ ಒಂದು ವಾರದಲ್ಲಿ ಅದನ್ನು ಏನಾದ್ರೂ ವ್ಯವಸ್ಥೆಯನ್ನು ಮಾಡಿಸಬೇಕು. ನಮ್ಮ ಮನವಿ ಇರೋದು ನಿಮ್ಮ ಚರಂಡಿಯನ್ನ ಅಲ್ಲೇ ಬಿಡಿ, ಆದರೆ ಕನಿಷ್ಠ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಿ ಎಂಬುದು ಜನರ ಬೇಡಿಕೆ. ಸರಿ, ಅದು ಈಡೇರಿಸಲಿಕ್ಕೆ ಸಾಧ್ಯ ಇದೆಯಾ? ವಾಹನ ಸಂಚಾರಕ್ಕೆ ಇನ್ನು ಒಂದು 10 ದಿವಸದಲ್ಲಿ ಸಣ್ಣ ವೆಹಿಕಲ್ಗಳನ್ನು ಹೋಗುವಂತ ವ್ಯವಸ್ಥೆ ಮಾಡಬಹುದು. ಇನ್ನೊಂದು 4-5 ದಿನಗಳಲ್ಲಿ ಸಣ್ಣ ವೆಹಿಕಲ್ಗಳು, ಸಣ್ಣದಂದ್ರೆ ಕಾರಿನಂತ ವಾಹನಗಳು. ಜನರಿಗೆ ಬೇಕಾದ ಅಷ್ಟೇ. ಇನ್ನು ಲಾರಿಗಳು ಅಂದ್ರೆ ಮುಂಜಾನೆ ಹೊತ್ತಿನಲ್ಲಿ ಸಂಚರಿಸೋದ್ರಿಂದ ಸುತ್ತಿ ಬಳಸುವ ಅವಕಾಶಗಳು ಇದ್ದೇ ಇದಾವೆ, ಅದನ್ನು ಬಳಸ್ಕೊಳ್ತಾ ಇದ್ದಾವೆ. ಈಗ ನಮಗೆ ವ್ಯಾಪಾರ ವಹಿವಾಟಿನ ಸಂದರ್ಭದಲ್ಲಿ ಅಥವಾ ಶಾಲೆ ಕಾಲೇಜುಗಳಿಗೆ ಹೋಗುವ ಸಂದರ್ಭದಲ್ಲಿ ಸಣ್ಣ ವ್ಯಾನುಗಳು ಮತ್ತು ಕಾರುಗಳು ಹೋಗಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸ್ತದೆ. ಅದಕ್ಕೆ ಅನುವು ಮಾಡಿ ಕೊಡ್ತೀರಿ ಅಂತ ನೀವು ಹೇಳ್ತಾ ಇದ್ರಿ. 4 ದಿನಗಳಲ್ಲಿ ಹೋಗಿ 1 ವಾರದಲ್ಲಿ ನಾವು ನಿರೀಕ್ಷೆಯಲ್ಲಿ ಇರ್ತೇವೆ, ಜನತೆಗೆ ತಿಳಿಸ್ತಾ ಇದ್ದೇವೆ. 1 ವಾರದಲ್ಲಿ ಸಂಚಾರಕ್ಕೆ ಕೊಡ್ತಾರೆ ಅಂತ. ಓಕೆ, ಧನ್ಯವಾದ ರಾಜೇಂದ್ರ ಅವರು. ಓಕೆ, ನಾವು ಸ್ಥಳೀಯ ಕಾರ್ಪೊರೇಟರ್ ರಾಜೇಂದ್ರ ಹತ್ರ ಮಾತಾಡಿದರೆ ಅವರು ಕೊಟ್ಟ ಭರವಸೆಯನ್ನು ನಂಬುದಾದ್ರೆ 1 ವಾರದಲ್ಲಿ ವ್ಯಾನ್ ಮತ್ತು ಕಾರುಗಳ ಓಡಾಟಕ್ಕೆ ಜನರು ಅದನ್ನೇ ಕೇಳ್ತಾ ಇರೋದು. ಬೈಕ್, ಕಾರು ಮತ್ತು ಇದನ್ನು ಓಡಾಟಕ್ಕೆ ಅನುವು ಮಾಡಿಕೊಡಿ. ನಿಮ್ಮ ಚರಂಡಿ ಸಮಸ್ಯೆ ಇರಬಹುದು, ಅದು ಆಗಬೇಕಾದ ಅನಿವಾರ್ಯತೆ ಕೂಡ ಇದೆ. ಬಟ್ ಅದು ಇಲ್ಲದೆಯೂ ಸಂಚಾರಕ್ಕೆ ಅನುವು ಮಾಡಿಕೊಡಬಹುದಿತ್ತು, ಅದು ಈಗಾಗಲೇ ಮಾಡಬೇಕಿತ್ತು. ಓಕೆ, ತಡವಾಗಿ ಆದರೂ ಮಾಡಲಿಕ್ಕೆ ನೀವು ಒಪ್ಕೊಂಡಿದ್ದೀರಿ, 1 ವಾರದ ಗಡುವನ್ನು ತೆಗೆದುಕೊಂಡಿದ್ದೀರಿ. ಓಕೆ, ನೀವು ಮಾಡ್ತೀರಿ. ಹೌದು ಸರ್, ಈಗ ನೀವು ಈಗ ಅವ್ರು ಹೇಳಿದ್ರೆ ಚರಂಡಿ ಕೆಲಸವನ್ನಲ್ಲೇ ಬಿಡಿ, ಇದನ್ನು ನೀವು ಮಾಡಿಕೊಡಿ ಅಂತಂದ್ರೆ, ಒಂದು ವೇಳೆ ನಾವು ಜನರಿಗೆ ಈ ಮುಖ್ಯ ಬ್ರಿಡ್ಜ್ ಅನ್ನು ಬಿಟ್ಟು ಕೊಟ್ರೆ ಚರಂಡಿ ಕೆಲಸವನ್ನು ಮತ್ತೆ ಅವರು ಮಾಡಬೇಕಾದ ಅನಿವಾರ್ಯತೆ ಇದೆ. ಆದ್ರೆ ಅದು ಇದೆ ಎಂಬ ಕಾರಣಕ್ಕಾಗಿ ಬ್ರಿಡ್ಜ್ ಅನ್ನು ತಡೆ ಹಿಡಿಯುವುದಲ್ಲ, ವಾಹನಗಳ ಓಡಾಟವನ್ನು ತಡೆ ಹಿಡಿಯುವುದಲ್ಲ. ಅಂದ್ರೆ ಇದರ ಓಡಾಟ ಇರುವಾಗಲೇ ಪ್ರತ್ಯೇಕವಾಗಿ ನೋಡಿ, ಆ ಚರಂಡಿ ಕೆಲಸಕ್ಕೂ ಈ ಬ್ರಿಡ್ಜ್ಗಳ ಓಡಾಟಕ್ಕೂ ಸಂಬಂಧ ಇಲ್ಲ. ಚರಂಡಿ ಕೆಲಸ ಆಗಿಂದಾಗಲೇ ಆಗ್ಬೇಕಿತ್ತು, ಆಗ್ಲಿಲ್ಲ. ಬಟ್ ಅದು ಇದೆ ಎಂಬ ಕಾರಣಕ್ಕಾಗಿ
ಅದು ಅಂದರೆ ಆ ಕೆಲಸವನ್ನು ಈ ವಾಹನಗಳು ಓಡಾಡ್ತಿರುವಾಗಲೂ ಕೂಡ ಆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಅದರಿಂದ ಅದನ್ನು ನೀವು ಆರಾಮದಲ್ಲಿ ಮಾಡಿ ಅಂತ, ಮಾಡಲೇಬೇಡಿ ಅಂತಲ್ಲ, ಅಲ್ಲೇ ಬಿಟ್ಟು ಬಿಡಿ ಅಂತಲ್ಲ, ಬಟ್ ವಾಹನ ಓಡಾಡಕ್ಕೆ ಅನುಕೂಲ. ನನಗೆ ಒಂದು ಸಂಶಯ ಇರುವಂತದ್ದು, ಈಗ ಬ್ರಿಡ್ಜ್ ಬಿಟ್ಟ ನಂತರ ಅದರ ಕಡೆ ಮುಖನೇ ಮಾಡದಿರ್ಬೋದು, ಅಂದ್ರೆ ಹಾಗಂತ ನಾವು ಇಲ್ಲಿ ನಮ್ಗೆ ರಸ್ತೆನೇ ಬಿಡಿಕೊಡ್ಬೇಡಿ ಅಂತ ಹೇಳಲಿಕ್ಕೂ ಆಗುದಿಲ್ಲ. ಅವ್ರು ಮಾಡ್ಬೇಕಾದ ಜವಾಬ್ದಾರಿ ಇದೆ, ಅದನ್ನು ಮಾಡಿ. ಆದ್ರೆ ಇನ್ನು 6 ತಿಂಗಳಲ್ಲೇ ಅದನ್ನು ಮಾಡಿ ಮುಗಿಸ್ಬೇಕಿತ್ತು, ನೀವು ಮಾಡ್ಲಿಲ್ಲ, ನಿಮ್ಮ ಬೇಜವಾಬ್ದಾರಿ ಇಲ್ಲಿ ಕಾಣ್ತಾ ಇದೆ. ಇನ್ನಷ್ಟು ನೀವು ಅಂದ್ರೆ ಅದಕ್ಕಾಗಿ ಈ ಬಗ್ಗೆ ಇನ್ನು ಮಾಹಿತಿ ತಗೊಳ್ಳೋ ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಸಣ್ಣ ಬ್ರೇಕ್.